हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। तस्य मे तदनुष्ठानात् यान आहुर ब्रह्मवादिनः लोका स्यु कामसंदोह यस्य तुष्यति ದಿಷ್ಟದೃಕ್. ಋತು ಮಹಾರಾಜ ಹೇಳಿದನು, ರಾಜನಾಗಿ ನನ್ನ ಕರ್ತವ್ಯಗಳನ್ನು ಪಾಲಿಸುತ್ತಿರುವುದರಿಂದ ವೇದ ವಿಶಾರದರು ವರ್ಣಿಸಿರುವಂತೆ ಅಪೇಕ್ಷಣೀಯ ಉದ್ದೇಶಗಳನ್ನು ಸಾಧಿಸಲು ನನಗೆ ಸಾಧ್ಯವಾಗುತ್ತದೆ. ಸಮಸ್ತ ಭವಿತವ್ಯದ ದ್ರಷ್ಟಾರನಾದ ದೇವೋತ್ತಮ ಪರಮಪುರುಷನ ಸಂಪ್ರೀತಿಯಿಂದ ಅದನ್ನು ನಾನು ಖಂಡಿತವಾಗಿಯೂ ಸಾಧಿಸಬಹುದಾಗಿದೆ. ಋತು ಮಹಾರಾಜರು ಆ ಯಜ್ಞದ ದೊಡ್ಡ ಯಜ್ಞದ ಸಭೆಯಲ್ಲಿ ಅಲ್ಲಿ ನೆರೆದ ಎಲ್ಲ ಸಾಧು ಪುರುಷರು, ಋಷಿಗಳು, ದೇವತೆಗಳು, ಜನಸಾಮಾನ್ಯರು, ಬ್ರಾಹ್ಮಣರು ಅವರೆಲ್ಲರನ್ನು ಉದ್ದೇಶಿಸ್ತಾ ಅವರು ತಮ್ಮ ಕರ್ತವ್ಯದ ಪಾಲನೆಯಿಂದ ಅವರು ಪರಿಪೂರ್ಣತೆ ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಋತು ಮಹಾರಾಜರು ಆದರ್ಶ ಮಹಾರಾಜ. ಸೊ ಹಿಂದೆ ಶ್ಲೋಕದಲ್ಲಿ ರಾಜನ ಕರ್ತವ್ಯಗಳನ್ನು ವಿವರಿಸಿದರು. ಸೊ ಅದನ್ನೇ ಇಲ್ಲಿ ಮುಂದುವರಿಸ್ತಾ ಅವರು ಇದು ಬ್ರಹ್ಮವಾದಿಗಳು ಅಂದ್ರೆ ಯಾರು ವೇದಗಳನ್ನ ವೇದ ಜ್ಞಾನದಲ್ಲಿ ನಿಪುಣರು, ಬ್ರಹ್ಮವಾದಿ. ಬ್ರಹ್ಮ ಎಷ್ಟೋ ಅರ್ಥಗಳಿದೆ ಇಲ್ಲಿ. ಬ್ರಹ್ಮವಾದಿ ಅಂದ್ರೆ ಇಲ್ಲಿ ಅರ್ಥ, ಇಲ್ಲಿ ಬ್ರಹ್ಮ ಶಬ್ದ ಬ್ರಹ್ಮ, ವೇದಗಳನ್ನ ಶ್ರುತಿ ಅಂತ ಹೇಳ್ತಾರೆ, ಅದೇ ರೀತಿ ಶಬ್ದ ಬ್ರಹ್ಮ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನ್, ಭಗವಂತನೇ ಬ್ರಹ್ಮನ್, ಪರಬ್ರಹ್ಮನ್ ಕೃಷ್ಣ. ಸೊ ಅವರು ಶಬ್ದದ ಮೂಲಕ ಇದ್ದಾನೆ, ಶಬ್ದ ಬ್ರಹ್ಮನ್. ಸೊ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಬ್ರಹ್ಮ, ಶಬ್ದ ಬ್ರಹ್ಮ. ಶ್ರುತಿ ವೇದಗಳನ್ನ ಕೇಳೋದು, ಶ್ರವಣದಿಂದ ಕೇಳೋದು, ಗುರುವಿಂದ ಶಿಷ್ಯರು, ಶಿಷ್ಯರಿಂದ ಮತ್ತೆ ಶಿಷ್ಯರು, ಹಾಗೆ ಮುಂದುವರಿಯುತ್ತೆ ಶಬ್ದ ಬ್ರಹ್ಮ. ಸೊ ಅದರಲ್ಲಿ ಆ ಜ್ಞಾನದಲ್ಲಿ ನಿಪುಣರು, ಅದನ್ನು ತಿಳಿದವರು, ಅವರನ್ನು ಬ್ರಹ್ಮವಾದಿಗಳು ಅಂತ. ಸೊ ಪ್ರಭುಪಾದರು ಮೊದಲಿಗೆ ಇಲ್ಲಿ ನಮಗೆ ಏನು ಇದರ ಇಷ್ಟು ಮಹತ್ವ, ಈ ಶಬ್ದ ಬ್ರಹ್ಮ, ವೇದಗಳು, ಇದು ಕೂಡ ಸಾಮಾನ್ಯ ಪುಸ್ತಕಗಳಾಗೆ ಭಗವದ್ಗೀತೆ ಇದೆ, ಇಲ್ಲ ಭಾಗವತ ಇದೆ, ಇಲ್ಲ ಅಂದ್ರೆ ಈಗ ಉಪನಿಷತ್ತುಗಳಿದೆ, ಪುರಾಣ, ವೇದಗಳು, ಇದೆಲ್ಲ ಇದೆ. ಇದು ಕೂಡ ನಾವು ಇವಾಗ ಈ ಸಮಯದಲ್ಲಿ, ಹಿಂದೆ ಅಷ್ಟು ನೆನಪಿನ ಶಕ್ತಿ ಇರ್ತಾ ಇತ್ತು, ಗುರುವಿನ ಶಿಷ್ಯರು ಕೇಳ್ತಾ ನೆನಪಿಟ್ಕೊಳ್ತಾ ಇರೋ ಜೀವನಾದ್ಯಂತ. ಈಗ ಎಲ್ಲವೂ ಕೂಡ ಆ ರೀತಿ ನಮ್ಗೆ ಆ ಥರ ಶಕ್ತಿ ಇಲ್ಲ. ಸಮಯ ಪುಸ್ತಕಗಳು ಬೇಕು ನಮ್ಗೆ. ಸೊ ಹಾಗೆ ಎಷ್ಟೋ ಪುಸ್ತಕಗಳಿದೆ, ಎಷ್ಟೋ ಜ್ಞಾನದ ಪುಸ್ತಕಗಳಿದೆ, ವಿಜ್ಞಾನಿಗಳು ತಯಾರಿಸಿದ್ದಾರೆ, ತತ್ವಶಾಸ್ತ್ರಜ್ಞ ಇವರು ತಯಾರಿ ಮಾಡಿದ್ದಾರೆ, ಫಿಲಾಸಫರ್, ಸೈಂಟಿಸ್ಟ್, ಇತಿಹಾಸಗಾರರು ಎಷ್ಟೆಷ್ಟೋ ಮಾಡಿದ್ದಾರೆ. ಲೈಬ್ರರಿ, ಯಾವ್ದಾದ್ರು ಗ್ರಂಥಾಲಯಕ್ಕೆ ಹೋದ್ರೆ ನೂರಾರು ಸಾವಿರಾರು ಪುಸ್ತಕಗಳಿರ್ತವೆ. ಯಾವ್ದಾದ್ರು ಪುಸ್ತಕಾಲಯಗಳು ಹೋದ್ರು ಎಷ್ಟೋ ನೂರಾರು ಸಾವಿರಾರು ಲಕ್ಷಾಂತರ ಪುಸ್ತಕಗಳಿರ್ತವೆ. ಸೊ ಹಾಗೆ ಇದು ಒಂದು ಪುಸ್ತಕವೇ. ಇದು ಬಂದು ಭಗವದ್ಗೀತೆನೋ ವೇದಗಳು ಅದೇ ರೀತಿಯ ಪುಸ್ತಕ ಇಲ್ಲ. ಸೊ ಇದು ಆ ರೀತಿಯ ಪುಸ್ತಕವಲ್ಲ, ಇದು ಆ ರೀತಿಯ ಬರಹ, ಆ ರೀತಿಯ ಶಬ್ದ. ಇದು ಕೂಡ ಶಬ್ದವೇ, ಪುಸ್ತಕದಲ್ಲಿ ಏನಿದೆ ಅದನ್ನ ನೀವು ಓದ್ಬೋದು ನೀವು. ಅದು ಸೊ ಅದೇ ರೀತಿ ಇದು ಸಾಮಾನ್ಯ ಶಬ್ದ ಇದು ಇಲ್ಲ. ಇದು ಶಬ್ದ ಬ್ರಹ್ಮನ್, ಇದು ಅಲೌಕಿಕ ಶಬ್ದ, ಇದು ಸಾಮಾನ್ಯ ಶಬ್ದ ಅಲ್ಲ, ಇದು ಭಗವಂತನಿಂದಲೇ ಬಂದ ಶಬ್ದ. ವೇದ ನಾರಾಯಣ ಸಾಕ್ಷಾತ್ ಅಂತ ಹೇಳ್ತಾರೆ. ವೇದಗಳು ನಾರಾಯಣನೇ ಸಾಕ್ಷಾತ್ ಶಬ್ದ ರೂಪದಲ್ಲಿ. ಸೊ ಅವನಿಂದಲೇ ಬರೋ ಜ್ಞಾನ, ಸೊ ಅವನೇ ಕೊಟ್ಟಿರೋ ಜ್ಞಾನ. ಸೊ ಮತ್ತೆ ಅದರ ಮೂಲಕ ಪಡೆಯೋ ಜ್ಞಾನ ಅದು ಏನು ತಪ್ಪಿಲ್ಲದೆ, ಭೌತಿಕ ಬದ್ಧ ಜೀವನದ 4 ದೋಷಗಳಿಲ್ಲದೆ ಅಪೌರುಷೇಯ ಅಂತ ಕೂಡ, ಅಪೌರುಷೇಯ ಗ್ರಂಥಗಳು ಅಂತ ಕೂಡ ಹೇಳ್ತಾರೆ. ಅಪೌರುಷೇಯ ಅಂದ್ರೆ ಯಾವ ಪುರುಷನಿಂದ ರಚಿಸಲ ಗ್ರಂಥವಲ್ಲ ಅಪೌರುಷ. ಸೊ ಎಲ್ಲ ಪುಸ್ತಕಗಳು ಯಾರಾದ್ರೂ ರಚಿಸ್ತಾರೆ, ಯಾರಾದ್ರೂ ಬರೀತಾರೆ, ಯಾರಾದ್ರೂ ಅದನ್ನ ಯೋಚನೆ ಮಾಡ್ತಾರೆ, ಅದನ್ನ ಸಂಕಲಿಸ್ತಾರೆ.
ಹಾಗೆ ಇದು ಭಗವಂತನು, ಆದ್ರೆ ಅವನು ನಮ್ಮ ರೀತಿಯ ಪುರುಷನಲ್ಲ, ನಮ್ಮ ರೀತಿಯ ಭೌತಿಕ ಪುರುಷನಲ್ಲ, ಸಾಮಾನ್ಯ ಪುರುಷನಲ್ಲ, ಅವನು ದಿವ್ಯ ಪುರುಷ. ಹಾಗಾಗಿ ಅಪೌರುಷೇಯ ಗ್ರಂಥಗಳು, ದಿವ್ಯ ಗ್ರಂಥಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೋಡಿ. ಸೊ ಇದರ ಜ್ಞಾನ, ಇದರ ಇದು ಹೇಳ್ತಾರೆ, ಇದು ಒಂದು ಯಾವುದೇ ಒಂದು ಇದರಲ್ಲೂ ಎವಿಡೆನ್ಸ್, ನಾವು ಸಾಕ್ಷಿ ಬೇಕು ಅಂತ ಹೇಳಿದಾಗ ಇದು ಉತ್ತಮವಾದ ಸಾಕ್ಷಿ, ಪ್ರಮಾಣ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ರೀತಿಯ ಪ್ರಮಾಣ ಹೇಳೋದು ಮುಖ್ಯವಾಗಿ 3 ರೀತಿಯ ಪ್ರಮಾಣಗಳು. ಸೊ ನೇರವಾಗಿ ನಾವು ಇಂದ್ರಿಯಗಳಿಂದ ಪಡೆಯುವ ಜ್ಞಾನ ಅದು ಪ್ರತ್ಯಕ್ಷ ಪ್ರಮಾಣ. ಸೊ ಪ್ರತ್ಯಕ್ಷ ಪ್ರಮಾಣದಲ್ಲಿ, ಸೊ ಈಗ ನನ್ನನ್ನು ನೋಡ್ತಾ ಇದ್ದೀರಾ, ನೀವು ಇದರ ಮೂಲಕ ನೋಡ್ತಾ ಇದ್ದೀರಾ, ಈ ಝೂಮ್ ಮೂಲಕ, ನಮ್ಮ ಮೂಲಕ. ಇಲ್ಲಾಂದ್ರೆ ನಾವು ಎದುರೆದುರು ನೋಡ್ತೇವೆ, ಎದುರೆದುರು ನಮಗೆ ನೋಡ್ತಾ ನಮಗೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ನಮಗೆ ಒಂದು ಜ್ಞಾನ ಬರ್ತವೆ. ಈ ವ್ಯಕ್ತಿ ಈ ತರ ಇದ್ದಾರೆ, ಈ ವ್ಯಕ್ತಿ ಇಷ್ಟು ಅವರ ಅಗಲ ಇಷ್ಟು, ಇದು ಇಷ್ಟು ತೂಕ, ಇದು ನೇರವಾಗಿ ನಮ್ಮ ಇಂದ್ರಿಯಗಳ ಮೂಲಕ ನೋಡ್ತಾ ನಾವು ಅನುಭವಿಸ್ತಾ ಪಡೆಯೋ ಜ್ಞಾನ, ಅದನ್ನ ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷವಾಗಿ ನಾವು ನೋಡೋದು. ಇದು ಇಂದ್ರಿಯ ಜ್ಞಾನ ಇದು. ಆದರೆ ಇದಕ್ಕೆ ಬಹಳ ಇದಿದೆ, ಲಿಮಿಟ್ ಇದೆ ಇದಕ್ಕೆ. ಎಲ್ಲವೂ ಕೂಡ ಇಂದ್ರಿಯ ಜ್ಞಾನದಲ್ಲಿ ನಾವು ಪ್ರತ್ಯಕ್ಷ ಪ್ರಮಾಣದ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಸೊ ಇವಾಗ ನಮ್ಮ ಕಣ್ಣುಗಳೇ ಇದೆ, ನಮ್ಮ ಕಣ್ಣುಗಳ ರೆಪ್ಪೆಗಳಿದೆ, ಹೇಳ್ತಾರೆ ತುಂಬಾ ಹತ್ತಿರದಲ್ಲಿದೆ, ಆದ್ರೆ ನನಗೆ ಇದನ್ನ ನೋಡಕ್ಕಾಗಲ್ಲ. ಹೇಗೆ ಇದು ವ್ಯವಸ್ಥೆ ಅಂದ್ರೆ, ಕಾಣುತ್ತೆ ನನಗೆ ಕಣ್ಣುಗಳ ಮೂಲಕ, ಆದ್ರೆ ಕಣ್ಣುಗಳ ಎದುರೇ ಇರೋ ಒಂದು ರೆಪ್ಪೆಗಳು, ಅದರಲ್ಲಿರೋ ನನಗೆ ಐಲಿಡ್ಸ್, ಅದ್ರ ಮೇಲೆ ಅದನ್ನು ಮುಚ್ಚಿರೋ ಇದು ಕಾಣೋದಿಲ್ಲ. ಸೊ ಹೀಗೆ ಹತ್ತಿರದ ವಸ್ತುನೇ ನಮಗೆ ಕಾಣೋದು, ಮತ್ತೆ ದೂರದ ವಸ್ತು ಎಷ್ಟೋ ವಸ್ತುಗಳಿದೆ. ಸೂರ್ಯ ಒಳ್ಳೆ ಉದಾಹರಣೆ ಕೊಡೋದು, ಯಾವಾಗ್ಲೂ ಸೂರ್ಯದ ಉದಾಹರಣೆ ಕೊಡ್ತಾರೆ. ಸೂರ್ಯ ಎಷ್ಟು ದೂರ ಇದೆ, ನೋಡಿದ್ರೆ ಇಷ್ಟು ಸೂರ್ಯ ಇರೋದಿಷ್ಟೇ, ಏನೋ ಒಂದು ಅದೊಂದು ದೊಡ್ಡ ಏನೋ ಒಂದು ತಟ್ಟೆ ತರ ಇರ್ಬೋದು, ನಾವು ಊಟ ಮಾಡೋ ತಟ್ಟೆ ತರ ಒಂದು ತಟ್ಟೆ ಆಗಿರ್ಬೇಕು, ಅದು ತುಂಬಾ ಪ್ರಕಾಶವಾಗಿ ಪ್ರಜ್ವಲವಾಗಿದೆ ಅನ್ನಿಸ್ಬೋದು. ಇಲ್ಲ, ಸೂರ್ಯ ಬಹಳ ದೊಡ್ಡದು, ಅದರ ಅಳತೆ ನಮಗೆ ಎಲ್ಲ ಎಲ್ಲ ಗ್ರಹಗಳಲ್ಲಿ ನೋಡೋದಕ್ಕಿಂತ ಅತಿ ದೊಡ್ಡದು ಅಂತ ನಾವು ತಿಳ್ಕೊಳ್ಬಹುದು. ವೇದಶಾಸ್ತ್ರದಿಂದ ಜ್ಞಾನ ಇದೆ, ಇಲ್ಲಾಂದ್ರೆ ವಿಜ್ಞಾನಿಗಳು ಕೂಡ ಅದರ ಶೋಧಿಸಿ, ಅವರು ಕೂಡ ಅವರ ಭಾಷೆಯಲ್ಲಿ ಅವ್ರು ಹೇಳೋದು, ಅವರ ಅನಿಸಿಕೆಯಲ್ಲಿ, ಅವರ ಲೆಕ್ಕಾಚಾರದಲ್ಲಿ ಅದು ಭೂಮಿಗಿಂತ ಎಷ್ಟೋ 14,000 ಪಟ್ಟು ದೊಡ್ಡದು ಅಂತಾನೆ ಹೇಳ್ತಾರೆ ಅವರ ಲೆಕ್ಕಾಚಾರ. ಎನಿವೆ ಅವ್ರದೆಷ್ಟು ಮಟ್ಟಿಗೆ ಗೊತ್ತಿಲ್ಲ, ಬಟ್ ಎನಿವೆ ನಾವು ಹೇಳೋ ಪಾಯಿಂಟ್, ಪ್ರತ್ಯಕ್ಷ ಪ್ರಮಾಣದಿಂದ ನಾವು ನೋಡ್ತಾ ಇದನ್ನು ತಿಳಿಲಿಕ್ಕಾಗೋದಿಲ್ಲ. ಇದನ್ನು ಬೇರೆ ಮಾರ್ಗದಲ್ಲಿ ಇನ್ನೊಬ್ಬ ಒಂದು ಅಧಿಕೃತ ವ್ಯಕ್ತಿ, ಅಧಿಕಾರದ ಪುಸ್ತಕಗಳು, ಅದರಿಂದ ನಾವು ಪಡಿಬೇಕು. ಸೊ ಈ ಪ್ರತ್ಯಕ್ಷ ಪ್ರಮಾಣ ಅನ್ನೋದು ಇದಕ್ಕೆ ಒಂದು ಮಿತಿ ಇದೆ, ಆಗೋದಿಲ್ಲ. ಆತ್ಮಗೆ ನಾನು ನೋಡ್ಬೇಕು, ನಾನು ಆತ್ಮ ಅದು ಇದೆ ಅಂತ ನಂಬೋದಿಲ್ಲ, ನಾನು ತೋರಿಸಿ ನನಗೆ ಆತ್ಮ ಇಲ್ಲ, ನೋಡಕ್ಕಾಗೋದಿಲ್ಲ. ಸೊ ಆತ್ಮನ ನಾವು ಪ್ರತ್ಯಕ್ಷ ಪ್ರಮಾಣದಿಂದ ಅದನ್ನ ನಿರೂಪಿಸಕ್ಕೂ ಆಗೋದಿಲ್ಲ. ಸೊ ಪ್ರತ್ಯಕ್ಷ ಪ್ರಮಾಣಕ್ಕೆ ಬಹಳ ಇದಿದೆ. ಪ್ರತ್ಯಕ್ಷ ಪ್ರಮಾಣದಿಂದ ನಾನು ಅರ್ಥ ಮಾಡ್ಕೊಳ್ಬೇಕು, ನಾನು ಪ್ರತ್ಯಕ್ಷ ಪ್ರಮಾಣ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯಾರಾದ್ರೂ ಹೇಳ್ಬೋದು, ನಿಜವಾಗ್ಲೂ ಸಾವಿದ್ಯಾ ಎಲ್ಲರಿಗೂ, ಮನುಷ್ಯನು ಅವನು ಮೃತ್ಯುವನ್ನು ಸ್ವೀಕರಿಸ್ಬೇಕ. ಸೊ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ, ಪ್ರತ್ಯಕ್ಷವಾಗಿ ನಾವು ಎಲ್ಲರನ್ನೂ ನೋಡಿಲ್ಲ, ನಾವು ಎಲ್ಲ ಜೀವಿಗಳನ್ನು ನೋಡಿದೀವ, ನಾವು ಎಲ್ಲ ಮನುಷ್ಯರನ್ನು ನೋಡಿದೀವ ನಾವು. ಸೊ ಎಲ್ಲರನ್ನು ನೋಡ್ತಾ ನಾವು ಎಲ್ಲರೂ ಪ್ರತ್ಯಕ್ಷವಾಗಿ ನೋಡ್ಬೇಕು. ಮತ್ತೆ ನಾವು ಅದನ್ನ ಇರ್ಬೋದು, ಯಾರೊಬ್ಬ ವ್ಯಕ್ತಿ ಇರ್ಬೋದು, ಅವರು ಸಾವಿಲ್ಲದೆ ಇರ್ಬೋದು. ಸೊ ಈ ರೀತಿ ಪ್ರತ್ಯಕ್ಷ ಪ್ರಮಾಣದಿಂದ ನಾವು ಎಲ್ಲವನ್ನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಪ್ರತ್ಯಕ್ಷ ಪ್ರಮಾಣಗೆ ಇದೆ. ಪ್ರಭುಜಿ, ನಾವು ಜಪ ಮಾಡ್ತಾ ನಾವು ಚೇಂಜ್ ಆಗ್ತಾ ಹೋಗ್ತೇವಲ್ಲ, ಜಪ ಮಾಡಿ ನೋಡಿ, ನೀರುಳ್ಳಿ, ಬೆಳ್ಳುಳ್ಳಿ, ಕಾಫಿ, ಟೀ ಬಿಟ್ಟೆವು, ಎಲ್ಲ ಬಿಡ್ತಾ ಮತ್ತೆ ಬೇರೆ ಬೇರೆ ಪೂಜೆ ಪುರಸ್ಕಾರ ಬಿಟ್ಟಿದೆವು. ಇದೆಲ್ಲ ಪ್ರತ್ಯಕ್ಷ ಪ್ರಮಾಣ ಅಲ್ವಾ, ನಾವು ಚೇಂಜ್ ಆಗಿರುವುದಕ್ಕೆ? ಸೊ ಮೊದಲಿಗೆ ನಾವು ಇದನ್ನ ತಗೊಂಡ್ವಿ, ಶಬ್ದ ಪ್ರಮಾಣ ತಗೊಂಡ್ವಿ, ಶಾಸ್ತ್ರ ಹೇಳ್ತಾ ಇದೆ. ಸೊ ಶಾಸ್ತ್ರ ಹೇಳಿದ್ರಿಂದ ನಾವು ಇದನ್ನ ಅಭ್ಯಾಸ ಮಾಡ್ತಾ ಇದ್ದ. ಇಲ್ಲ ಮೊದಲಿಗೆ ಪ್ರತ್ಯಕ್ಷ ಇಲ್ಲ ನಮಗೆ, ಇಲ್ಲ ಇನ್ನೊಬ್ರು ಮಾಡೋದವರು ಅವ್ರು ಹೇಳಿ, ಓಕೆ ಅವರಲ್ಲಿ ಅದು ಅವ್ರು ಮಾಡ್ತಾರೆ, ಅವ್ರಿಗೆ ಪ್ರತ್ಯಕ್ಷ ಆಗಿದೆ. ಕೃಷ್ಣ ಗೀತೆಯಲ್ಲಿ ಒಂದ್ ರೀತಿ ಹೇಳಿ, ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಂತ ಹೇಳ್ತಾರೆ ಈ ಭಕ್ತಿ ಯೋಗಕ್ಕೆ, ಈ ವಿಧಾನಕ್ಕೆ. ಇಲ್ಲ ಪ್ರತ್ಯಕ್ಷ ಅಂದ್ರೆ ಇಲ್ಲಿ ನಾವ್ ಹೇಳ್ತಾ ಇರೋದು, ಡಿಸ್ಕಸ್ ಮಾಡ್ತಾ ಇರೋದು, ಹೇಗೆ ನಾವು ಜ್ಞಾನವನ್ನು ಪಡೆಯೋದು. ಬ್ರಹ್ಮವಾದಿ ಅಂದ್ರೆ ಶಿಲ ಪ್ರಭುಪಾದ ಹೇಳ್ತಾ ಇರೋದು, ಅವರು
ವೇದಜ್ಞಾನವನ್ನು ಸ್ವೀಕರಿಸಿ, ಅದು ವೇದಜ್ಞಾನ, ಅದು ನಿಜವಾದ ಪ್ರಮಾಣ, ಶ್ರುತಿ ಪ್ರಮಾಣ. ಸೊ ಅದು ನಿಜವಾದ ಜ್ಞಾನ. ಪ್ರತ್ಯಕ್ಷ ಪ್ರಮಾಣ ವಿಜ್ಞಾನಿಗಳು ಅವರ ಶೋಧನೆಯಿಂದ ಎಷ್ಟೆಷ್ಟು ಶೋಧನೆಗಳು ನೋಡಿದ್ರೆ ನಡೀತಾನೆ ಇದೆ. ಶೋಧನೆಗಳಿಂದ ಎಲ್ಲೋ ಒಂದ್ ಕಡೆ ನಾವು ಕೇಳ್ತೇವೆ, ಇದು ಏನು ಉಪ್ಪು ನೀರ್ನ ಅವರು ಎಷ್ಟೆಷ್ಟು ವಿಧಾನಗಳಿದೆ ಉಪ್ಪು ನೀರ್ನ ಕುಡಿಯೋ ನೀರ್ ತರ ಮಾಡೋದು. ಸೊ ಅದಕ್ಕೇನೋ ಒಂದು ಹೊಸ ಕಂಡು ಹಿಡಿದ್ಬಿಟ್ರು. ಈಗ ಜಪಾನ್ ನಲ್ಲಿ ಒಂದು ಕಂಡು ಹಿಡಿದ್ಬಿಟ್ರು. ಸೊ ಇನ್ಯಾರೋ ಎಷ್ಟೆಷ್ಟು ನಾವು ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸ್ತಾ ಇದ್ದೇವೆ. ಈ ಪ್ಲಾಸ್ಟಿಕ್ಸ್ ಇದರಿಂದ ಎಷ್ಟು ಒಂದು ಕಡೆ ಹೇಳ್ತಾರೆ ಇದರಿಂದ ಎಲ್ಲ ನಾಶ ಆಗ್ತಾ ಇದೆ. ಆದ್ರೆ ಅವ್ರು ಹೇಳ್ತಾರೆ ಇಲ್ಲ ಯಾರೋ ಶೋಧನೆ ಮಾಡಿ ಆ ಪ್ಲಾಸ್ಟಿಕ್ ದಿಂದ ನಮಗೆ ಈಗ ಒಂದು ಇದು ಮದ್ದು ಸಿಕ್ಕಿದೆ. ಈ ಮದ್ದನ್ನು ಉಪಯೋಗಿಸಿದ್ರೆ ನಿಮಗೆ ಇದಕ್ಕೆ ಯಾವ್ದು ಇದಂತೆ ಮೆಡಿಸಿನ್ ಅಂತೆ. ಅದೇ ಅದು ವೇಸ್ಟ್ ಪದಾರ್ಥ. ಆದ್ರೆ ಇವ್ರು ಶೋಧನೆ ಮಾಡಿ ಅದರಿಂದ ಏನೋ ಮಾಡಿದ್ರು. ಸೊ ಇದು ಪ್ರತ್ಯಕ್ಷವಾಗಿ ಇವರು ಕಂಡುಹಿಡಿಯುವ ಇದು. ಸೊ ಭೌತಿಕ ಜಗತ್ತಿನಲ್ಲಿ ಈ ತರ ಪ್ರತ್ಯಕ್ಷ ರಿಸರ್ಚ್ ಶೋಧನೆ ಇದರ ಮೂಲಕ ಏನೇನೋ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರತ್ಯಕ್ಷ ಪ್ರಮಾಣ, ನಮ್ಮ ನೇರ ಇಂದ್ರಿಯಗಳಿಂದ ನಮ್ಮ ಪ್ರಯತ್ನದಿಂದ ನಾವು ಪಡೆಯುವ ಜ್ಞಾನ. ಸೊ ಏನಿವೆ ನಾನು ಯೋಚನೆ ಮಾಡ್ತಾ ಇದ್ದೆ ಎಷ್ಟು ನಿಗೂಢವಾಗಿದೆ ಅಂದ್ರೆ ಭಗವಂತನ ಸೃಷ್ಟಿ. ಭಗವಂತನ ಏನು ಕೂಡ ಮಾಡಬಹುದು. ಅಚಿಂತ್ಯ, ಕೃಷ್ಣನಲ್ಲಿ ಅಚಿಂತ್ಯ ಶಕ್ತಿ ಇದೆ. ಅವನು ಈ ಜಗತ್ತಿನಲ್ಲಿ ಕೂಡ ಅಚಿಂತ್ಯ ಶಕ್ತಿಗಳು ಇಟ್ಟಿದ್ದಾರೆ. ಈ ತರ ಶೋಧನೆ ಮಾಡ್ತಾರೆ ವ್ಯಕ್ತಿಗಳು. ಈ ತರ ಶೋಧನೆ ಮಾಡ್ತಾ ಅವರು ಇನ್ನೊಬ್ಬರ ಬೆನ್ನು ತಟ್ಟೋದು, ನಾನು ನಿಮ್ ಬೆನ್ನು ತಟ್ಟೋದು, ನೀವು ನನ್ನ ಬೆನ್ನು ತಟ್ಟೋದು. ಹೀಗೆ ಒಬ್ಬೊಬ್ಬರು ನಾವು ನಿಮಗೆ ಒಂದು ಪ್ರಶಸ್ತಿ ಕೊಡೋದು, ನಾನು ನಿಮ್ಗೆ ನೊಬೆಲ್ ಪ್ರೈಸ್ ಕೊಡೋದು, ನೀವು ನನಗೆ ಇನ್ನೊಂದರ ಪ್ರಶಸ್ತಿ ಕೊಡೋದು. ಹೀಗೆ ಮಾಡ್ಕೊಂಡು ನಾವು ಸಮಯ ವ್ಯರ್ಥ ಮಾಡ್ತೇವೆ. ಭಗವಂತನು ಎಲ್ಲ ಈ ಜಗತ್ತಿನಲ್ಲಿ ಅವನು ಆತನ ನಿಗೂಢವಾಗಿ ಇಟ್ಟಿದ್ದಾನೆ. ಸೊ ಇವರು ಏನೋ ಅದರಿಂದ ಏನೋ ಕಂಡುಹಿಡಿದು ಏನೋ ಮಾಡಿ ಏನೋ ತಾತ್ಕಾಲಿಕ ಲಾಭವನ್ನು ಪಡೆದು ಅವರವರು ಆ ಶೋಧನೆಯಲ್ಲಿ ಏನಿವೆ ನಮಗೆ ಏನ್ ಬೇಕು ಅಗತ್ಯ ಇದೆ ಭಗವಂತರು ವೇದಜ್ಞಾನದಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೇರವಾಗಿ ತಗೊಳ್ಳೋಣ, ಅದನ್ನ ಉಪಯೋಗಿಸೋಣ, ನಮ್ಮ ಜೀವನ ಸಾರ್ಥಕ ಮಾಡ್ಕೊಂಡು. ಆದ್ರೆ ಈಗ ಶೋಧನಾ ಜ್ಞಾನ ಸಾಕ್ಷಿ ಇದೆ, ಪ್ರತ್ಯಕ್ಷ ಪ್ರಮಾಣದ ಮೂಲಕ ಇದು ರಿಸರ್ಚ್ ಇದೆಲ್ಲ ಕಾಲವ್ಯಯ. ಏನಿವೆ ಓಕೆ. ಪ್ರತ್ಯಕ್ಷ ಪ್ರಮಾಣ ಒಂದು, ಇನ್ನೊಂದು ಅನುಮಾನ ಪ್ರಮಾಣ. ಸೊ ಅನುಮಾನ ಪ್ರಮಾಣ ಅಂದ್ರೆ ಹಾಗಾಗ್ಬೋದು, ಈ ತರ ಶೋಧನೆ ಮಾಡ್ತಾ ಇದ್ರೆ ಈ ತರ ಸಿಗ್ಬೋದು. ಇಲ್ಲ ಅಂದ್ರೆ ಹೇಳೋದು ಏನಾದ್ರು ಶಬ್ದ ಕೇಳಿದಾಗ ಆ ಶಬ್ದದಿಂದ ನಾವು ಅನುಮಾನ ಮಾಡ್ಕೊಳ್ತೇವೆ. ಏನಾಗಿರ್ಬೇಕು, ದೊಡ್ಡ ಶಬ್ದ ಆಯ್ತು, ಇಲ್ಲಿ ಗುಡುಗು ಮಿಂಚು ಇರ್ಬೋದು, ಇಲ್ಲಾಂದ್ರೆ ಇನ್ನೊಂದೇನಾದ್ರು ಒಂದು ಅಲ್ಲಿ ಹೊರಗೆ ಒಂದು ಯಾರಾದರೂ ಬಾಂಬ್ ಹಾಕಿರ್ಬೋದು, ಯಾರಾದ್ರೂ ಇನ್ನೇನಾದ್ರೂ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು. ಸೊ ಬೇರೆ ಬೇರೆ ಶಬ್ದದಿಂದ ನಾವು ಬೇರೆ ಬೇರೆ ತರ ಅನ್ಸ್ಕೊಳ್ತೀವಿ. ಸೊ ಅದು ಅನುಮಾನ, ನಾವು ಅನುಮಾನದಿಂದ ಜ್ಞಾನವನ್ನು ಪಡೆಯೋದು. ಸೊ ಹೆಚ್ಚಾಗಿ ಇವತ್ತಿನ ಭೌತಿಕ ಜ್ಞಾನ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಮತ್ತೆ ಅನುಮಾನ ಪ್ರಮಾಣ. ಆದರೆ ಇದಕ್ಕಿಂತ ಉತ್ತಮ ಅಂದ್ರೆ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಒಂದು ಹೆಚ್ಚು ಕಡಿಮೆ ಇದೆ. ನಾವು ಕಲಿಯುವಾಗ ಸ್ಕೂಲು ಕಾಲೇಜಲ್ಲಿ ಹೋದಾಗ ಅಲ್ಲಿ ಏನ್ ಹೇಳ್ತಾರೆ ನಾವು ಕೇಳ್ತೇವೆ, ನಮ್ಮ ಟೀಚರ್ ಹೇಳೋದು ನಾವು ಕೇಳ್ತೇವೆ, ನಮ್ಗೆಲ್ಲವೂ ಅಲ್ಲಿ ಅನುಭವ ಇದೆ, ಅಲ್ಲಿ ಎಲ್ಲವೂ ಕೂಡ ನಮಗೆ ಅರ್ಥ ಆಗ್ತಾ ಇದೆ ಅಂತಿಲ್ಲ. ಇಲ್ಲ, ಟೀಚರ್ ಹೇಳಿದ್ರು ಈ ತರ ಒಂದು ಅಣು ಅಂತ ಇದೆ, ಅಣು ಒಳಗೆ ನ್ಯೂಟ್ರಾನ್ ಇದೆ, ಪ್ರೋಟಾನ್ ಇದೆ, ಎಲೆಕ್ಟ್ರಾನ್ ಇದೆ, ಮತ್ತೆ ನಮ್ಮ ದೇಹದಲ್ಲಿ ಈ ರೀತಿಯ ಒಂದು ಚಿಕ್ಕ ಚಿಕ್ಕ ಸೆಲ್ಸ್ ಟಿಶ್ಯೂಸ್ ಇದೆ. ಸೊ ಅವ್ರು ಹೇಳ್ತಾ ಇದಾರೆ, ನಾವು ಕೇಳ್ತಾ ಇದ್ದೆ. ಮತ್ತೆ ಅವರು ಮತ್ತೆ ಏನೇನೋ ಒಂದು ಇದು ಕೊಡ್ತಾರೆ, ಎಕ್ಸ್ಪೆರಿಮೆಂಟ್ಸ್ ಕೊಡ್ಬೋದು, ಇನ್ನೊಂದು ಅವ್ರ ಶೋಧನಾಲಯದಲ್ಲಿ ಅದನ್ನ ಜ್ಞಾನವನ್ನು ನಾವು ಅನುಭವಿಸೋ ಒಂದು ಇದು ಕೊಡ್ಬೋದು. ಸೊ ಒಂದು ರೀತಿ ಅಲ್ಲೂ ಕೂಡ ನಾವು ಅಧಿಕೃತ ಇದರಿಂದ ಸ್ವೀಕರಿಸ್ತಾ ಇದ್ದೇವೆ. ಆದ್ರೆ ವೈದಿಕ ವಿಧಾನದಲ್ಲಿ ಇದು ಸ್ವೀಕರಿಸಿ ಮತ್ತೆ ಆ ವಿಧಾನವನ್ನು ನಾವು ಪಾಲನೆ ಮಾಡ್ಬೇಕು. ಸೊ ಈ ಮಾತಾಜಿ ಹೇಳಿದಾಗೆ ಪ್ರತ್ಯಕ್ಷ ಪ್ರಮಾಣ. ಆಮೇಲೆ ಪ್ರತ್ಯಕ್ಷ ಅಂದ್ರೆ ನಾವು ಇತರ ಶಾಸ್ತ್ರದಲ್ಲಿ ಹೇಳಿದೆ, ಶ್ರೀಕೃಷ್ಣನು ಪರಮ ಪುರುಷನು, ನಾವು ಚೇತನಾತ್ಮ. ಸೊ ನಾವು ಈ ಭಗವಂತನ ಧಾಮಕ್ಕೆ ಸೇರಿದವರು, ನಾವು ಇಲ್ಲಿಗೆ ಸೇರಿದವರಲ್ಲ. ನಾವು ಜೀವನವನ್ನು ಪರಿಪೂರ್ಣತೆ ಮಾಡ್ಕೊಳ್ಳಿಕ್ಕೆ ಈ ರೀತಿಯ ಸಾಧನೆ ಮಾಡಬೇಕು. ಬೇರೆ ಏನೇನೋ ವಿಧಾನಗಳಿದೆ. ಆದರೆ ಕಲಿಯುಗದಲ್ಲಿ ಮುಖ್ಯ ವಿಧಾನ ಈ ಹರಿನಾಮವನ್ನು ಆಶ್ರಯಿಸೋದು. ಸೊ ಈ ರೀತಿ ಇದು ನಾವು ಅಲ್ಲಿಂದ ಅಧಿಕೃತ ಗ್ರಂಥದಿಂದ ಜ್ಞಾನ ಪಡೆದು ಮತ್ತೆ ನಾವು ಅಭ್ಯಾಸ ಆದ್ಮೇಲೆ ಅದು ಸಾಕ್ಷಾತ್ಕಾರ. ಸೊ ಇಲ್ಲಿ ಈ 3 ರೀತಿಯ ಜ್ಞಾನ ಪಡೆಯೋದು. ಸೊ ಇದನ್ನು ಪ್ರಭುಪಾದರು ಮೊದಲು ಇಲ್ಲಿಗೆ ಹೇಳ್ತಾ ಇದ್ದಾರೆ. ಯಾವುದು 3 ರೀತಿಯ ಜ್ಞಾನ ಪಡೆಯೋದು? ಶಬ್ದ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ. ಎಸ್. ಸೊ ಇಲ್ಲಿ ಇವ್ರು ಹೇಳ್ತಾ ಇರೋದು ಪೃಥು ಮಹಾರಾಜರು ಶಬ್ದ ಪ್ರಮಾಣ. ಬ್ರಹ್ಮವಾದಿಗಳು, ಸೊ ಅವ್ರ ಶಬ್ದ ಪ್ರಮಾಣದಿಂದ ಅವ್ರು ಜ್ಞಾನ ಪಡೆದವರು. ಸೊ ಅವರು ಹೇಳಿದಾಗೆ
ಸೊ ನಾನು ಈ ವೇದಗಳ ಪ್ರಕಾರ ನಾನು ಕರ್ತವ್ಯ ಮಾಡಿದ್ದೇನೆ, ನಾನು ಮಾಡ್ತಿರೋದ್ರಿಂದ ನನ್ನ ಜೀವನ ಪರಿಪೂರ್ಣತೆ ಆಗುತ್ತೆ. ಬ್ರಹ್ಮವಾದಿಗಳು ಹೇಳಿದಾಗೆ, ವೇದಗಳು ಹೇಳಿದಾಗೆ ಪರಿಪೂರ್ಣತೆ ಪಡಿತೇನೆ. ಸೊ ಅದು ಫಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾ ಇರೋದು, ಅದು ಹೌದು ವೇದಗಳು ಹೇಳಿದೆ, ಆದರೂ ಕೂಡ ಅದನ್ನು ಪಾಲನೆ ಮಾಡೋದ್ರಿಂದ ಏನಾಗುತ್ತೆ, ಭಗವಂತನ ತೃಪ್ತಿ ಆಗತ್ತೆ. ಸೊ ಕೃಷ್ಣ ತೃಪ್ತಿ ಆದದ್ರಿಂದ ನಂಗೆ ಪರಿಪೂರ್ಣತೆ ಸಿಗುತ್ತೆ. ಅದು ಕೂಡ ಇಲ್ಲಿ ಪ್ರಭುಪಾದರು ಬಹಳ ಇದಾಗಿ, ಓಕೆ ನಾನು ವೇದಗಳ ಪಾಲನೆ ಮಾಡ್ತಾ ಇದ್ದೇನೆ, ನಾನು ವೇದ ಸಾಹಿತ್ಯವನ್ನು ಓದ್ತಾ ಇದ್ದೇನೆ, ನಾನು ಅದನ್ನು ಕೊಟ್ಟ ವಿಧಾನಗಳನ್ನ ಏನೇ ಮಾಡಿದ್ರು ಕೊನೆಗೆ ಅದರಿಂದ ಕೃಷ್ಣ ತೃಪ್ತಿ ಆಗ್ಬೇಕು. ಕೃಷ್ಣ ತೃಪ್ತಿ ಆಗ್ಲಿಲ್ಲ ಅಂದ್ರೆ ನಾವು ಅದರಿಂದ ಅದನ್ನ ಅನುಷ್ಠಾನ ಮಾಡ್ತಾ ಇದ್ರು ಕೂಡ ಅದರ ಪ್ರಯೋಜನ ಇದೆ. ಭಗವದ್ಗೀತೆಯಲ್ಲೂ ಕೂಡ ಅದಿದೆ, ಏನ ಸರ್ವಂ ಇದಂ ತತಂ, ಏನದು ಯಾರು ನೆನಪಿದೆ, ಅದೊಂದು ಶ್ಲೋಕ ಬರುತ್ತೆ. ಸೊ ಯಾರಿಂದ ಎಲ್ಲವೂ ಬಂದಿದೆ, ಸೊ ಅವನ ತೃಪ್ತಿ ಆಗ್ಬೇಕು, ಪರಮಪುರುಷನ ತೃಪ್ತಿ ಆಗ್ಬೇಕು ಆ ಕೆಲಸದಿಂದ. ಅವಾಗ ಅದರ ಆ ಚಟುವಟಿಕೆಯ ಆ ಕರ್ತವ್ಯಗಳ ಅದು ಪೂರೈಕೆ. ಇಲ್ಲಾಂದ್ರೆ ನಾವು ಏನೇ ಚಟುವಟಿಕೆಗಳು ಮಾಡ್ತಾ ಇದ್ರು, ಭೌತಿಕವಾಗಿ ಇರ್ಬೋದು ಇಲ್ಲ ಆಧ್ಯಾತ್ಮಿಕವಾಗಿರ್ಬೋದು, ಅದು ಪರಿಪೂರ್ಣತೆ ಅಂದ್ರೆ ಕೃಷ್ಣ ತೃಪ್ತಿ ಆಗ್ಬೇಕು. ಅತಾ ಪುಂಭಿರ್ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ಹರಿತೋಷಣಂ, ಸೊ ಹರಿ ಕೃಷ್ಣ, ಸೊ ಅವನು ತೃಪ್ತನಾದರೆ ಮಾತ್ರ ನಮಗೆ ಅದು ನಮ್ಮ ಚಟುವಟಿಕೆ, ನಮ್ಮ ಕರ್ತವ್ಯ, ನಮ್ಮ ಎಲ್ಲವೂ ಕೂಡ ಅರ್ಥವತ್ತಾದದು. ಇಲ್ಲ ಅಂದ್ರೆ ಏನು ಅದಕ್ಕೆ ಮೀನಿಂಗ್ ಇಲ್ಲ, ಅದಕ್ಕೇನು ಅದಕ್ಕೆ ಅರ್ಥ ಇಲ್ಲ, ಅದಕ್ಕೆ ಆ ಚಟುವಟಿಕೆಗೆ ಅರ್ಥ ಇಲ್ಲ. ಸೊ ಶಿಲ ಪ್ರಭುಪಾದ ಮುಂದುವರಿಸ್ತಾ ಇದು ಅದೇ ಇವತ್ತಿನ ಆಧುನಿಕ ಪ್ರಪಂಚ ನಾಸ್ತಿಕರಲ್ಲಿ ಪ್ರಥಮ ದರ್ಜೆ ಅಂತ ಹೇಳ್ತಾರೆ, ಉತ್ತಮ ಶ್ರೇಣಿ. ಸೊ ಇದರಿಂದ ನಾವು ಇದೇನು ಈ ಪ್ರಕೃತಿಗೆ ಯಾವುದೋ ಒಂದು ಕಾರಣ ಇಲ್ಲ, ಪ್ರಕೃತಿಗೆ ಈ ಜಗತ್ತಿಗೆ ಏನು ಕಾರಣ ಇಲ್ಲ, ಯಾವುದೋ ಒಂದು ಭಗವಂತನ ಅಂತ ಒಂದು ಇಲ್ಲ, ಭಗವಂತನ ಒಂದು ಇಲ್ಲೊಂದು ಪ್ಲಾನ್ ಅಂತ ಇಲ್ಲ. ಸೊ ಅಂತ ಹೀಗೆ ನಾವು ಯೋಚನೆ ಮಾಡೋದ್ರಿಂದ ಹೇಳ್ತಾ ಇದ್ದಾರೆ, ಈಗ ಇದು ತುಂಬಾ ಒಂದು ರಿಸ್ಕಿ, ತುಂಬಾ ಒಂದು ಡೇಂಜರಸ್ ಸಿಚುವೇಶನ್ ಇವತ್ತು ಬರ್ತಾ ಇರುತ್ತೆ. ಸೊ ಹೀಗೆ ನಮಗೆ ನಂಬಿಕೆ ಇಲ್ಲ, ಆತ್ಮದ ಬಗ್ಗೆ, ಭಗವಂತನ ಬಗ್ಗೆ ನಂಬಿಕೆ ಇಲ್ಲದಿರೋದ್ರಿಂದ ನಾವು ಪುನರ್ಜನ್ಮವನ್ನು ಒಪ್ಪೋದಿಲ್ಲ, ಮತ್ತೆ ಜನರು ಅವರು ಹೊಣೆಗಾರಿಕೆಗೆ ಒಪ್ಪೋದಿಲ್ಲ. ನಾನು ಈ ತರ ಮಾಡಿದ್ರೆ ನನಗೆ ಮತ್ತೆ ಪ್ರತಿಕ್ರಿಯೆ ಇದೆ, ನಾನಿವಾಗ ಈ ತರ ಕಾರ್ಯ ತಗೊಳ್ತಾ ಇದ್ದೇನೆ, ಈ ರೀತಿ ಯಾರನ್ನೋ ನಾನು ಕೊಲ್ತಾ ಇದ್ದೇನೆ, ಮತ್ತೆ ನನಗೂ ಅವ್ರು ಕೊಲ್ಬಹುದು. ನೋಡಿ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಎಲ್ಲ ನೋಡಿದ್ರು ಡೈಲಿ ನೋಡ್ತೇವೆ, ಎಷ್ಟೊಂದು ಕಟು ಹೃದಯದಿಂದ ಅವರು ತಮ್ಮ ತಂದೆಯನ್ನ, ತಮ್ಮ ತಾಯಿಯನ್ನ, ಇಲ್ಲ ತಮ್ಮ ಈ ರೀತಿ ಎಲ್ಲ ಕೇಳ್ತೇವೆ, ಇಲ್ಲ ಮಕ್ಕಳನ್ನ ಅವರು ಕೊಲ್ಲೋದು ಎಲ್ಲ ನೋಡ್ತೇವೆ. ಈ ತರ ಪ್ರತಿನಿತ್ಯ ನೋಡ್ತೇವೆ ಇದಾಗೋದು. ಯಾಕೆ ಈ ರೀತಿ ಆಗುತ್ತೆ? ಒಂದು ರೀತಿ ನಾನು ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ಇದರ ಹೊಣೆಗಾರಿಕೆ ನೆನಪೇ ಇದ್ದಿಲ್ಲ. ಇವತ್ತಿನ ವಿದ್ಯಾಭ್ಯಾಸದಲ್ಲಿ, ಇವತ್ತಿನ ಇದರಲ್ಲಿ ನಮಗೇನು ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು, ಇಲ್ಲ ಸತ್ ಮೇಲೆ ಆಗೋಯ್ತು, ಯಾರು ನೋಡಿದ್ದಾರೆ, ಏನಿದ್ದಾರೆ, ಯಾರು ಮತ್ತೆ ಭಗವಂತನಿದ್ದು ನಿಮಗೆ ಅದನ್ನ ತೀರ್ಪು ಕೊಡೋದಿಲ್ಲ, ಎಲ್ಲಿದೆ ಇದೆಲ್ಲ. ಸೊ ನೀವು ಏನ್ ಮಾಡ್ತೀರೋ ಮಾಡಿ, ಈ ಜೀವನದಲ್ಲಿ ಹೇಗೋ ಆನಂದವಾಗಿ ನಿಮ್ಗೆ ಇಂದ್ರಿಯಗಳಿಗೆ ಏನು ಅನ್ಸುತ್ತೆ, ಏನು ಸುಖ ಕೊಡುತ್ತೆ ಅನ್ಸುತ್ತೆ ಮಾಡಿ, ನೀವು ನಿಮ್ಮ ಕಾಮ, ಕ್ರೋಧ, ಲೋಭ, ಮೋಹ ಎಷ್ಟಿದೆ ಅದನ್ನೆಲ್ಲ ಪೂರೈಕೆ ಮಾಡಿ ನೀವು. ಯಾಕಂದ್ರೆ ಅವರು ಕೊಟ್ಟಿರೋ ಜ್ಞಾನ ಆಗಿದೆ. ನಿಜವಾದ ಜ್ಞಾನ ಈ ತರ ಭಗವಂತನಿದ್ದಾನೆ, ಭಗವಂತನ ನಿಯಮಗಳಿದೆ, ನಾವು ಆತ್ಮ, ನಾವು ಮತ್ತೆ ಹುಟ್ಟಿ ಬರ್ಬೇಕು, ಮತ್ತೆ ಇಲ್ಲಿ ಯಮರಾಜರು ನಮಗೆ ಶಿಕ್ಷೆ ಕೊಡ್ತಾರೆ, ಇದೆಲ್ಲವನ್ನು ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಇದೆಲ್ಲವೂ ಕೂಡ ಇದೆಲ್ಲ ಸುಳ್ಳು, ಇದೆಲ್ಲ ಅಂತ ಅವರು ಆ ರೀತಿ ನಮಗೆ ಆ ರೀತಿಯ ಬ್ರೈನ್ ವಾಶ್ ಮಾಡಿದ್ದಾರೆ. ನಿಜವಾದ ಇದನ್ನು ಬುದ್ಧಿಯನ್ನು ತೆಗೆದುಬಿಟ್ಟು ಈ ರೀತಿ ನಮಗೆಲ್ಲ ಕೊಳಕಿನಲ್ಲಿ ತುಂಬಿ ಅವರು ಏನು ನಮಗೆ ಗೊತ್ತಾಗ್ತದೆ. ಸೊ ಆಕ್ಚುಲಿ ಇದು ಬಹಳ ಬಹಳ ಡೇಂಜರಸ್ ಸಿಚುವೇಶನ್. ತುಂಬಾ ಇವತ್ತಿನ ಪ್ರಪಂಚದಲ್ಲಿ ಯಾರಿಗೂ ಸರಿಯಾದ ಜ್ಞಾನ ಗೊತ್ತಿಲ್ಲದೆ ಅವರು ಯಾಕೆ ಹೀಗ್ ಮಾಡ್ತಾರೆ, ಯಾಕೆ ಹೀಗ್ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣನು, ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನ ವಿದುರಾಸುರ ಜನ ಅಂತ. ಸೊ ಅಸುರ ನಾಸ್ತಿಕ ಜನಗೆ ಅವರಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಗೊತ್ತಿಲ್ಲ. ಯಾವುದು ಸರಿ, ಯಾವುದು ತಪ್ಪು ಅಂತ ಗೊತ್ತಿಲ್ಲ ಅವರು. ಸೊ ಅವ್ರ ಪ್ರಕಾರವಾಗಿ ಏನು ಕೂಡ ಮಾಡ್ಬೋದು, ಏನು ಕೂಡ ಅದು ಹಾಗೆ ಅವರು ಆ ನೀತಿ ನಿಯಮಗಳು ಹಾಗೆ. ಸೊ ಹಾಗಾಗಿ ಅದು ಬಹಳ ಈಗಿನ ಸಮಯ, ಈಗಿನ ಒಂದು ಅಂಧಕಾರದ ಸಮಯದಲ್ಲಿ ಬಹಳ ಕಷ್ಟ. ಒಬ್ಬ ಜೆಂಟಲ್ಮೆನ್, ಒಬ್ಬ ಸಭ್ಯ ವ್ಯಕ್ತಿಗೆ ಇವತ್ತಿನ ಇದು ಪ್ರಪಂಚ ಅಲ್ಲ. ಒಬ್ಬ ಸಭ್ಯ ವ್ಯಕ್ತಿ, ಶಿಲಪ್ರಭುಪಾದ ಗುರುಗಳು ಹೇಳ್ತಾ ಇದ್ರು, ಈ ಜಗತ್ತು, ಭೌತಿಕ ಜಗತ್ತೇನಿದೆ ಇದು ಒಬ್ಬ ಸಭ್ಯ ವ್ಯಕ್ತಿಗೆ ಅಲ್ಲ, ಇದು
ದಿಸ್ ಇಸ್ ನಾಟ್ ಎ ಪ್ಲೇಸ್ ಫಾರ್ ಎ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಇಲ್ಲ, ಇಲ್ಲಿ ಇವಾಗ ಎಲ್ಲಾದ್ರೂ ನೀವು ಜೈಲಿಗೆ ಹೋದ್ರೆ ಏನ್ ಅನ್ಸುತ್ತೆ? ಜೈಲಲ್ಲಿ ಹೋದ್ರೆ ಒಳಗೆ ಒಬ್ಬ ಕೇಳಿದ್ರೆ ಯಾಕೆ ಬಂದೆ ನೀವು ಅಂದ್ರೆ, ಓ ನಾನು ಅಲ್ಲಿ ಕಳ್ಳತನ ಮಾಡಿದೆ. ಇನ್ನೊಬ್ಬನು ಹೇಳ್ತಾನೆ ಅಲ್ಲಿ ನಾನು ಇದು ಕೊಲೆ ಮಾಡಿದೆ. ಇನ್ನೊಬ್ಬನು ಹೇಳ್ತಾನೆ ನಾನು ಅಲ್ಲಿ ಅಲ್ಲಿ ಇನ್ನ ಏನು ಈ ತರ ಒಂದೊಂದು ಒಬ್ಬೊಬ್ರು ಜೈಲಲ್ಲಿ ಏನ್ ಹೇಳೋದು, ಈ ರೀತಿ ಚಟುವಟಿಕೆಗಳು ಮಾಡ್ತಾರೆ. ಸೊ ಒಂದು ರೀತಿಯಲ್ಲಿ ಈ ಭೌತಿಕ ಜಗತ್ತೇ ಒಂದು ಜೈಲು. ಸೊ ನಾವೆಲ್ಲರೂ ಹಾಗೆ ಇದರಲ್ಲಿ ಈ ಇಂದ್ರಿಯಗಳಿಂದ ಪೀಡಿಸಿಕೊಂಡು ನಾವು ಕಾಮ ಕ್ರೋಧ ಲೋಭ ಮೋಹ ಇದರಲ್ಲಿ ನಾವೆಲ್ಲ ಸಿಕ್ಕಿ ಬಿದ್ದು ನಾವೆಲ್ಲರೂ ಕೂಡ ಹೀಗೆ ಇದೆಲ್ಲ ಇದು ತಮೋಗುಣ ರಜೋಗುಣ ಪ್ರವೃತ್ತಿ ಇದ್ದೇವೆ. ಆಗಿರೋದ್ರಿಂದ ಇದು ನಿಜವಾಗ್ಲೂ ಇರುವ ಇದು ಸಭ್ಯ ಪುರುಷನಿಗೆ ಇದು ಸ್ಥಳವಲ್ಲ. ಸೊ ಒಂದ್ಸಲ ಹೇಳ್ತಾರೆ ಶ್ರೀಲ ಪ್ರಭುಪಾದ, ಮೋಸ್ಟ್ಲಿ ಅವ್ರ ಶಿಷ್ಯರು ಒಂದು ಹೇಳೋದಿಲ್ಲ, ಅವ್ರ ನೆನಪು ಮಾಡಿದ್ರು ಇಂದ್ರದ್ಯುಮ್ನ ಮಹಾರಾಜ ಅನ್ಸುತ್ತೆ. ಸೊ ಪ್ರಭುಪಾದರು ಎಲ್ಲೋ ಟ್ರಾವೆಲ್ ಮಾಡೋವಾಗ ಒಂದು ಮೋಸ್ಟ್ಲಿ ಅಮೆರಿಕದಿಂದ ಫ್ರಾನ್ಸ್ ಬರ್ತಾ ಇರೋ ಅನ್ಸುತ್ತೆ ಆಚಾರ್ಯ ಪ್ರಚಾರದಲ್ಲಿ. ಆಗ ಬಂದಾಗ ಪ್ರಭುಪಾದರು ಬರ್ತಾರೆ, ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಅಲ್ಲಿ ಯಾರು ಏರ್ಪೋರ್ಟ್ ಅಧಿಕಾರಿ ಯಾರು ಇರ್ತಾರೆ ಅಲ್ಲಿ ಕಸ್ಟಮ್ಸ್ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಚೆಕ್ ಮಾಡೋದು. ಅವರೆಲ್ಲ ಯಾವ್ದು ಪ್ರಭುಪಾದರು ಸಾಧು ಪುರುಷರು ಆಚಾರ್ಯ, ಅವ್ರಿಗೆ ಅದೇ ಸಂಶಯ, ಕಲಿಯುಗ ಹಾಗೆ ಎಲ್ಲರ ಮೇಲೂ ಸಂಶಯ ಇರುತ್ತೆ. ಆಮೇಲೆ ಯಾರು ಸರಿಯಾಗಿದ್ದಾರೆ ಯಾರು ಬೊಗಳೆ ಅಂತ ಕೂಡ ಗೊತ್ತಾಗೋದಿಲ್ಲ. ಬಹಳ ಜನ ಈ ರೀತಿ ಸಾಧು ಪುರುಷರಂತ ಇದರಲ್ಲಿ ವೇಷದಲ್ಲಿ ಅವರು ಅನೈತಿಕ ಚಟುವಟಿಕೆಗಳು ಮಾಡ್ತಾರೆ. ಸೊ ಈಗೆಲ್ಲ ಇದೆ, ಈ ಪ್ರಪಂಚ ಹೇಗಿದೆ ಇವತ್ತು, ಮೇಲೆ ಕೆಳಗೆ ಆಗಿದೆ ಅವ್ಯವಸ್ಥೆ. ಸೊ ಶ್ರೀಲ ಪ್ರಭುಪಾದರಲ್ಲಿ ಬಂದಾಗ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಅನ್ಸುತ್ತೆ, ಅಲ್ಲಿ ಅವರ ವ್ಯವಹಾರ ಯಾರು ಅಲ್ಲಿ ಕಸ್ಟಮ್ಸ್ ಇವರಲ್ಲಿ ಮಾಡೋದು, ಅವ್ರ ಪ್ರಭುಪಾದರು ಇದು ತೆಗೀರಿ, ಇದು ಓಪನ್ ಮಾಡಿ ಯಾಕಂದ್ರೆ ಅವ್ರು ಶೋಧನೆ ಮಾಡ್ತಾರೋ ಎಲ್ಲ ಬ್ಯಾಗ್ಗಳು ಕೂಡ ಶೋಧನೆ ಮಾಡೋದು, ಓಪನ್ ಮಾಡಿ. ಅದು ಓಪನ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ಜಿಪ್ ಅಲ್ಲಿ, ಅಲ್ಲೇನೋ ಸ್ಟಕಪ್ ಆಗ್ಬಿಟ್ಟಿದೆ ಪ್ರಭುಪಾದರ ಬ್ಯಾಗು. ಸೊ ಆಗ ಅವರು ಓಪನ್ ಮಾಡಿ ಆತರ ಇನ್ನೊಂದು ಗಟ್ಟಿಯ ಸ್ವರದಿಂದ ಇದೆ. ಸೊ ಈ ರೀತಿ ಎಲ್ಲ ಪ್ರಭುಪಾದರು ಒಂಥರ ಏನೋ ಒಂದು ಬೆದರಿಕೆ ಕೊಡೋ ರೀತಿಯಲ್ಲಿ ಜನರು ಮಾತಾಡೋದಾಗ್ಬೋದು, ಇಲ್ಲಾಂದ್ರೆ ಇನ್ನೊಂದು ಈ ತರ ನಿಯಮಗಳನ್ನ ಎನ್ಫೋರ್ಸ್ ಮಾಡೋದು, ಇನ್ನೊಂದು ಇದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಜಗತ್ತು ಹೀಗೆ, ಈ ಜಗತ್ತಿನಲ್ಲಿ ಒಂಥರ ಇಲ್ಲ ರಜೋಗುಣ ತಮೋಗುಣದ ಪ್ರಭಾವ. ಸೊ ಇದು ಸರಿಯಾದ ಇದು ಅಲ್ಲ, ಎಲ್ಲರ ಮೇಲೂ ಸಂಶಯ. ಸೊ ಈ ತರ ಜಗತ್ತು, ಈ ತರ ರಜೋಗುಣ ತಮೋಗುಣ ಜಗತ್ತು, ಇದು ಸಭ್ಯ ವ್ಯಕ್ತಿಗೆ ಅಲ್ಲ ಈ ಜಗತ್ತು. ಸೊ ಇದಕ್ಕೆ ಮುಖ್ಯ ಕಾರಣ ಇದಕ್ಕೆ ಯಾಕೆ ಅಂದ್ರೆ, ಇದಕ್ಕೆ ಇವತ್ತಿನ ಜ್ಞಾನ ಸಮಾಜದಲ್ಲಿ ಬಂದಿರುವ ನಾವು ಶಾಲಾ ಕಾಲೇಜಿನ ವಿದ್ಯಾಭ್ಯಾಸ, ನಾಸ್ತಿಕ ಜ್ಞಾನ, ನಾಸ್ತಿಕ ವಿದ್ಯಾಭ್ಯಾಸ, ಇದರ ಹಿನ್ನೆಲೆಯಿಂದ ಜನರು ಈ ರೀತಿ ಆಗಿರುತ್ತೆ. ಇದೇ ಕಾರಣ. ಯಾವ್ದು ನೋಡಿದ್ರು ನಾವು ಇಲ್ಲಿ ಸಮಾಜದ ಇದು ನೋಡಿದ್ರು ಕೂಡ ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ, ಈ ಜ್ಞಾನ ಇಲ್ಲ, ವೇದ ಜ್ಞಾನ ಇಲ್ಲ, ನಿಜವಾದ ಜ್ಞಾನ ಇಲ್ಲ, ಈ ರೀತಿಯ ಒಂದು ನಾಸ್ತಿಕ ಜ್ಞಾನ ಇರೋದ್ರಿಂದ ಜನರು ಈ ರೀತಿಯ ವ್ಯವಹಾರದಲ್ಲಿ, ಈ ರೀತಿ ಚಟುವಟಿಕೆಗಳು, ಈ ರೀತಿಯ ಒಂದು ಪ್ರತಿಯೊಂದಕ್ಕೂ ಇದೇ ಕಾರಣ. ಸೊ ಒಂದು ಸಮಯ ಬರುತ್ತೆ, ಶ್ರೀಲ ಪ್ರಭುಪಾದರು ಇನ್ನೊಂದು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಆಂದೋಲನ ಬೆಳೀತಾ ಜನರಿಗೆ ನಿಜವಾದ ಜ್ಞಾನ ಬರುತ್ತೆ. ನಿಜವಾದ ಜ್ಞಾನ ಬಂದು ಆಗ ಹೇಗೆ ನಾವು ಭೌತಿಕ ವಿಜ್ಞಾನ ಇದರಿಂದ ಮುಂದುವರೆದಿದ್ದು ಅಲ್ಲ, ಹಿಂದೆ ಓದದ್ದು ಅಂತ ಜನರಿಗೆ ಗೊತ್ತಾಗುತ್ತೆ. ಹಿಂದೆ ಜನರಿಗೆ ಮನವರಿಕೆ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಕೃಷ್ಣ ಪ್ರಜ್ಞೆ ಆಂದೋಲನ ಮುಂದುವರಿಸ್ತಾ ಆಮೇಲೆ ಕೃಷ್ಣ ಪ್ರಜ್ಞೆ ಆಂದೋಲನ ಮುಂದುವರಿಯೋದಕ್ಕೂ ಕೂಡ ಬಹಳ ಅಡಚಣೆಗಳು ಬರುತ್ತೆ. ಯಾಕಂದ್ರೆ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಇದರಲ್ಲಿ ನಾವು ಹೇಳೋದು, ನಾವು ಶುದ್ಧ ಜೀವನವನ್ನು ನಾವು ಪರಿಪಾಲಿಸ್ಬೇಕು, ಪಾಪ ಜೀವನಗಳು ಬಿಡ್ಬೇಕು. ಹಾಗೆ ಆದ್ರೆ ಪಾಪ ಜೀವನದಲ್ಲೇ ಜನರು ಇದ್ದಾರೆ. ಸೊ ಅವರಿಗೆ ನೀವು ಈ ಕೃಷ್ಣ ಪ್ರಜ್ಞೆ ಪಾಲನೆ ಮಾಡಿದ್ರೆ ನೀವು ಮಾಂಸಾಹಾರ ಬಿಟ್ಬಿಡ್ಬೇಕು, ಅದೇ ಸ್ಲಾಟರ್ ಹೌಸ್ ಎಲ್ಲ ಕ್ಲೋಸ್ ಮಾಡ್ಬಿಡ್ಬೇಕು, ಮದ್ಯಪಾನ ಸೇವನೆ ಬಿಟ್ಬಿಡ್ಬೇಕು, ಸೊ ಡಿಸ್ಟಿಲರಿ ಎಲ್ಲ ಕ್ಲೋಸ್ ಮಾಡ್ಬೇಕು. ಸೊ ಹೇಳ್ತಾರೆ ಅವರೆಲ್ಲ ನಮಗೆ ತುಂಬಾ ಅಡಚಣೆ ಮಾಡ್ತಾರೆ ನಮಗೆ. ಇದೆಲ್ಲ ಆಗತ್ತೆ ಇದು. ಸೊ ಇದು ಅಷ್ಟು ಸುಲಭ ಅಲ್ಲ ಇದನ್ನ ಮಾಡೋದು, ಆದ್ರೆ ಆಗತ್ತೆ. ಭಗವಂತನ ಕೃಪೆಯಿಂದ ಎಲ್ಲ ಬದಲಾವಣೆ ಆಗತ್ತೆ. ಚೈತನ್ಯ ಮಹಾಪ್ರಭು ಕೃಪೆಯಿಂದ ಈ 10,000 ವರ್ಷಗಳು ಕಲಿಯುಗದಲ್ಲಿ ಈ ಬದಲಾವಣೆ ಆಗತ್ತೆ. ಸೊ ಇಲ್ಲ ಅಂದ್ರೆ ಬಹಳ ಶೋಚನೀಯ ಸ್ಥಿತಿ, ಬಹಳ ರಿಸ್ಕಿ, ಬಹಳ ಇದು. ಸೊ ಇನ್ನೊಂದು ಪ್ರಹ್ಲಾದ್ ಮಹಾರಾಜರ ಮಾತು ಕೂಡ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ. 7.5 ಏನಾದ್ರು ಶ್ಲೋಕ, ಅದು ಆ ಶ್ಲೋಕ, ಅದಾಂತ ಮತಿರ್ನ ಕೃಷ್ಣೆ ಪರತಸ್ವತೋವ ಮಿತೋ ಅಭಿಪದ್ಯೇತ ಗೃಹವ್ರತಾನ ಅದಾಂತ ಗೋಬಿರ್ ವಿಶತಾಂ ತಮಿಸ್ರಂ ಪುನಶ್ಚರ್ವಿತ ಚರ್ವನಾನ. ಸೊ ಅದು ಅವ್ರು ಹೇಳೋದು, ಜನರು ಅನ್ಕೊಳ್ತಾ ಇದ್ರೆ ನಾವು ಮುಂದೆ ಹೋಗ್ತಾ ಇದ್ದೇವೆ, ತುಂಬಾ ಬೆಳವಣಿಗೆ ಆಗ್ತಾ ಇದ್ದೇವೆ, ತುಂಬಾ ಅಭಿವೃದ್ಧಿ ಆಗ್ತಾ ಇದೆ, ತುಂಬಾ ಕಂಡು ಹಿಡಿತಾ ಇದ್ದೇವೆ, ನಮ್ಮ ಜೀವನವನ್ನು ತುಂಬಾ ಆನಂದಕರವಾಗಿ ಮಾಡ್ತಾ ಇದ್ದೇವೆ ಅಂತ. ಇಲ್ಲ,
ನಾವು ಅಂಧಕಾರಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೆಳಕಿನ ಕಡೆಗೆ ಹೋಗ್ತಾ ಇಲ್ಲ, ನಾವು ಅಂಧಕಾರ. ಯಾಕೆ ಅಂದ್ರೆ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಅದಾಂತ ಗೋಬಿ ವಿಶತಾಂ ತಮಿಶ್ರಂ. ನಮ್ಮ ಇಂದ್ರಿಯಗಳು ಅದಾಂತ, ಅದು ನಮ್ಮ ನಿಗ್ರಹವಿಲ್ಲ ಅಂದ್ರೆ ಆ ಇಂದ್ರಿಯಗಳು ನಮ್ಮನ್ನ ಕತ್ತಲೆಯಲ್ಲಿ ಕರ್ಕೊಂಡು ಹೋಗುತ್ತೆ. ಆ ಇಚ್ಛೆಗಳು, ಭೌತಿಕ ಆಸೆಗಳು, ಅದರಿಂದ ನಾವು ಏನು ಮಾಡಕ್ಕೂ ಕೂಡ ನಾವು ಯಾರು ಕೂಡ ಹಿಂಸೆ ಕೊಡಕ್ಕೂ ಕೂಡ ಬೇರೆ ಜೀವಿಗಳಿಗೆ ಹಿಂಸೆ ಕೊಡ್ತೇವೆ. ಬೇರೆ ಜೀವಿಗಳ ಹಿಂಸೆ ಕೊಟ್ಟು ನಮ್ಮ ಜೀವನವನ್ನು ನಾವು ಆನಂದಕವಾಗಿದ್ದೇವೆ ಅನ್ಕೊಳ್ತೇವೆ. ಆಹಾರವಾಗಬಹುದು, ಇನ್ನೊಂದು ವಸ್ತುಗಳನ್ನ ಪಡೆಯೋದ್ರಲ್ಲಾಗ್ಬೋದು. ಅಲ್ಲಿ ಮನುಷ್ಯರನ್ನು ಕೂಡ ಕೊನೆಗೆ ನಾವು ಬೇರೆ, ಇದು ನಮ್ಮ ಜನರು, ಇದು ಬೇರೆ ಜನರು, ಇದು ನಮ್ಮ ಧರ್ಮದವರು, ಬೇರೆ ಧರ್ಮದವರು, ನಮ್ಮ ಜಾತಿಯವರು, ಬೇರೆ ಜಾತಿಯವರು, ನಮ್ಮ ದೇಶ, ಬೇರೆ ದೇಶ, ಹೀಗೆ ನಾವು ಸ್ವಾರ್ಥಿಗಳಾಗಿ ನಾವು ನಮ್ಮ ಇಂದ್ರಿಯಗಳು ನಿಗ್ರಹವಿಲ್ಲದೆ ನಾವು ಪಾಪ ಚಟುವಟಿಕೆಗಳು ಮಾಡಿ ವಿಶತಾಂ ತಮಿಶ್ರಂ ಅಂದ್ರೆ ನರಕಲೋಕಗಳ ಒಂದು ಇದು, ಅದಕ್ಕೆ ನಾವು ಪ್ರವೇಶಿಸ್ತಾ. ಸೊ ಇದು ಬಹಳ ಶೋಚನೀಯ ಸ್ಥಿತಿ. ಇನ್ನೊಂದ್ಸಲ ಭಾವಾರ್ಥ ಓದ್ತೇನೆ ನಾನು. ಇನ್ನೇನೋ ನೆನಪು ಬಂದ್ರೆ ನಾನು ಹೇಳಕ್ ಪ್ರಯತ್ನ ಪಡ್ತೇನೆ. ಇನ್ಯಾರು ಹೇಳ್ಬೇಕಂದ್ರೆ ಹೇಳ್ಬೋದು. ಜವಾಬ್ದಾರಿಯುಳ್ಳ ಯಾವ ರಾಜನು ತನ್ನ ಲೋಕದ ಸಮಸ್ತ ಜೀವಿಗಳಿಗೂ ಸೂಕ್ತ ರಕ್ಷಣೆಯನ್ನು ನೀಡಿ ಕಾಪಾಡುವ ತನ್ನ ನಿಗದಿತ ಕರ್ತವ್ಯವನ್ನು ಪಾಲಿಸುವನೋ ಅವನು ಸ್ವರ್ಗವನ್ನು ಪಡೆಯುತ್ತಾನೆ. ಅದು ಪರಮಪ್ರಭುವಿನ ಸಂತುಷ್ಟಿಯನ್ನು ಅವಲಂಬಿಸಿದೆ. ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ ಮಾತ್ರದಿಂದ ತಾನಾಗಿ ಉನ್ನತಿ ಪಡೆದು ಬಿಡುತ್ತಾನೆ ಎಂದೇನೂ ಅಲ್ಲ. ಅದು ದೇವೋತ್ತಮ ಪರಮಪುರುಷನು ಸುಪ್ರೀತನಾಗುವುದನ್ನು ಅವಲಂಬಿಸಿದೆ. ಆದ್ದರಿಂದ ಅಂತಿಮವಾಗಿ ಏನು ಹೇಳಬಹುದೆಂದರೆ, ಭಗವಂತನನ್ನು ಮೆಚ್ಚಿಸುವುದರ ಮೂಲಕ ವ್ಯಕ್ತಿಯು ತನ್ನ ಕರ್ಮಗಳ ಅಪೇಕ್ಷಿತ ಫಲಗಳನ್ನು ಪಡೆಯಬಹುದು. ಇದನ್ನೇ ಭಾಗವತದಲ್ಲೂ ಹೇಳಿದೆ. ಆಧುನಿಕ ನಾಗರಿಕತೆಯಲ್ಲಿ ಮಹಾವಿಜ್ಞಾನಿಗಳು ಮಾನವನ ಬದುಕಿಗೆ ಒಂದು ಯೋಜನೆಯೇ ಇಲ್ಲ ಎಂದು ಭಾವಿಸುತ್ತಾರೆ. ಈ ಗಾಢ ಅಜ್ಞಾನವು ಬಹು ಅಪಾಯಕಾರಿಯಾಗಿದೆ. ಸೊ ಭಗವಂತನ ಯೋಜನೆ ಇದೆ. ಭಗವಂತನಿಗೆ ಸೃಷ್ಟಿ ಮಾಡಿದಾಗ ಯೋಜನೆ ಇದೆ. ಸೊ ನಾವು ಮನೆ ಕಟ್ಟಿದ್ರೆ ಅದಕ್ಕೆ ಯೋಜನೆ ಇದೆ. ನಮ್ಮ ಮನೆ ಕಟ್ಟಿದ್ರೆ ಅದು ನಾವು ವಾಸ ಮಾಡಕ್ಕಿರ್ಬೋದು, ಇಲ್ಲ ನಾವು ವಾಸ ಮಾಡಕ್ಕಾಗಿಲ್ಲ ಅಂದ್ರು ನಮ್ಮ ಮಕ್ಕಳು ವಾಸ ಮಾಡ್ಬೇಕು ಅಂತ ಒಂದು ಇರ್ಬೋದು, ಇಲ್ಲ ಅವ್ರಿಗೆ ವಾಸ ಮಾಡಕ್ಕಿಲ್ಲ ಅಂದ್ರು ನಾವೇನಾದ್ರೂ ಅದರಿಂದ ಒಂದು ಲಾಭ ಪಡಿಬೇಕು, ಬೇರೆ ಯಾರಾದ್ರೂ ಅದಕ್ಕೆ ಬಾಡಿಗೆ ಕೊಟ್ಟು ಅದರಿಂದ ಒಂದು ಹಣವನ್ನು ನಮ್ಮ ಇನ್ವೆಸ್ಟ್ಮೆಂಟ್ ಆಗಿ ಮಾಡ್ಬೋದು. ಕಾರಣ ಇದೆ, ನಾವೇನೊಂದು ಮಾಡೋದು ಕಾರಣ ಇದೆ. ಸೊ ಹಾಗಿರುವಾಗ ಅವ್ರು ಹೇಳೋದು, ಈ ಅಷ್ಟು ದೊಡ್ಡ ಸೃಷ್ಟಿ ಭಗವಂತನ ಸೃಷ್ಟಿ ಭಗವಂತನು ಮಾಡಿದ್ದಾನೆ, ಇದು ಏನಕ್ಕೂ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ನಾವು ಜೀವಿಗಳಿಗೆ ವಾಸಿಸ್ಲಿಕ್ಕೆ ಭಗವಂತನ ಮಕ್ಕಳು ನಾವು, ಭಗವಂತನ ಈ ತರ ಸೃಷ್ಟಿ ಮಾಡಿದ್ದಾನೆ. ಅವ್ರಿಲ್ಲ ಇರ್ತಾ ಇದೆ, ಕಾರಣ ಇಲ್ಲ, ಏನು ಕಾರಣ ಇಲ್ಲ, ಇದು ಹಾಗೆ ಬಂದ್ಬಿಡುತ್ತೆ. ಇದಕ್ಕೇನು ಕಾರಣ ಇಲ್ಲ. ನಾಸ್ತಿಕರಾದುದರಿಂದ ಅವರು ಪ್ರಥಮ ಶ್ರೇಣಿಯ ನಾಸ್ತಿಕರಾದುದರಿಂದ ಭಗವಂತನ ಅಸ್ತಿತ್ವದಲ್ಲಾಗಲಿ ಅವನ ಆದೇಶಗಳಲ್ಲಾಗಲಿ ಅವರಿಗೆ ನಂಬಿಕೆ ಇಲ್ಲ. ಹಾಗಾಗಿ ಪ್ರಕೃತಿಯು ಹೇಗೆ ಕೆಲಸ ಮಾಡುತ್ತಿದೆ ಎನ್ನುವುದೇ ಅವರಿಗೆ ತಿಳಿದಿಲ್ಲ. ಬಹುಸಂಖ್ಯೆಯ ಜನರು ವಿಜ್ಞಾನಿಗಳು, ತತ್ವಜ್ಞಾನಿಗಳು ಎನಿಸಿಕೊಳ್ಳುವವರು ಕೂಡ ಹೀಗೆ ಅಜ್ಞಾನಿಗಳಾಗಿರುವುದರಿಂದಾಗಿ ಜೀವನವು ಅಪಾಯಕಾರ ಸ್ಥಿತಿಗೆ ಬಂದು ನಿಂತಿದೆ. ಮಾನವರಿಗೆ ತಾವು ಬದುಕಿನಲ್ಲಿ ಪ್ರಗತಿ ಹೊಂದುತ್ತಿದ್ದೇವೆಯೋ ಇಲ್ಲವೋ ಎಂಬುದೇ ತಿಳಿದಿಲ್ಲ. ಆಕ್ಚುಲಿ ನಾವು ಹಿಂದೆ ಹೋಗ್ತಾ ಇದ್ದೀವಿ, ನಾವು ಮುಂದೆ ಹೋಗ್ತಾ ಇಲ್ಲ, ಹಿಂದೆ ಹೋಗ್ತಾ ಇದ್ದೀವಿ. ಶ್ರೀಮದ್ ಭಾಗವತದ ಪ್ರಕಾರ ಅವರು ಪ್ರಾಪಂಚಿಕತೆ ಕಗ್ಗತ್ತಲ ಕೂಪಕ್ಕೆ ನುಗ್ಗಿ ಹೋಗುತ್ತಿದ್ದಾರೆ. ಅದಾಂತ ಗೋಬಿರ್ ವಿಶತಾಂ ತಮಿಶ್ರಂ. ಹೀಗಿರುವುದರಿಂದ ತತ್ವಜ್ಞಾನಿಗಳಿಗೆ, ವಿಜ್ಞಾನಿಗಳಿಗೆ, ಜನಸಾಮಾನ್ಯರಿಗೆ ಜೀವನದ ಗುರಿಯನ್ನು ಕುರಿತು ಸರಿಯಾದ ತಿಳುವಳಿಕೆಯನ್ನು ಕೊಡುವ ಸಲುವಾಗಿಯೇ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಾರಂಭಿಸಲಾಗಿದೆ. ಪ್ರಭುಪಾದರು ಹೇಳ್ತಾರೆ, ಇದು ಕೃಷ್ಣ ಪ್ರಜ್ಞೆ ಆಂದೋಲನ ಅನ್ನೋದು ಇಟ್ಸ್ ಎ ಬೂನ್ ಫಾರ್ ದ ಹ್ಯೂಮನ್ ಸೊಸೈಟಿ. ಬೂನ್ ಅಂದ್ರೆ ಇದೊಂದು ವರ. ಇದು ಇವತ್ತಿನ ಸಮಾಜಕ್ಕೆ ಇದೊಂದು ವರ. ಈ ವರವನ್ನು ನಾವು ಪ್ರತಿಯೊಬ್ಬರು ಸ್ವೀಕರಿಸಬೇಕು. ಪ್ರತಿಯೊಬ್ಬರು ಈ ಆಂದೋಲನ ಪ್ರಯೋಜನವನ್ನು ಪಡೆದು ಬದುಕಿನ ನಿಜವಾದ ಗುರಿಯನ್ನು ಅರಿತುಕೊಳ್ಳಬೇಕು. ಓಕೆ, 4 ದಿವಸ ಜೀವನ ಇದು. 4 ದಿವಸದ ಜೀವನ, ದಿವಸಗಳಷ್ಟೇ ಇದು. ಸೊ ಅನ್ಸುತ್ತೆ ತುಂಬಾ ವರ್ಷಗಳು, 100 ವರ್ಷಗಳು, ಅದು ಕೂಡ ದಿವಸಗಳು ಅಷ್ಟೇ. ಸೊ ಹಾಗಾಗಿ ಆ ದಿವಸದಲ್ಲಿ ನಾವು ಜೀವನದ ಗುರಿಯನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ನಿಜವಾದ ಸ್ವಾರ್ಥಗತಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು.
ನಾವು ಭಗವಂತನ ಆಶ್ರಯಿಸಿ ಭಗವದ್ಧಾಮಕ್ಕೆ ಸೇರ್ಬೇಕು ನಾವು. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ತೀರಾ? ಏನಾದ್ರು ಪ್ರಶ್ನೆಗಳಿದೆ? ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಸಭ್ಯರಾಗಿರ್ತಾರೆ ಅಂತ ಕೇಳಿದ್ವಲ್ಲ ಪ್ರಭುಜಿ, ಭಕ್ತರು. ಹಾ ಇವಾಗ ನೀವು ಹೇಳಿದ್ರೆ ಸಭ್ಯತೆಗೂ ನಮ್ರತೆಗೂ ಏನ್ ವ್ಯತ್ಯಾಸ ಪ್ರಭುಜಿ? ಅದು ಹ್ಯೂಮಿಲಿಟಿ ಅಂತ ಹೇಳ್ತಾರಲ್ವಾ. ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಎರಡು ಗುಣಗಳನ್ನು ತಗೊಂಡಿರ್ತಾರಲ್ವಾ ಭಕ್ತರು. ಅದರಿಂದ ಈ ಕರೆಂಟ್ ಭೌತಿಕ ಇದರಲ್ಲಿ ಅವರು ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ. ಯಾಕಂದ್ರೆ ಕಾಂಪಿಟೇಷನ್ ಎಲ್ಲ ಕಡೆನೂ ಇರುತ್ತಲ್ಲ ಪ್ರಭುಜಿ. ಹಾಗಾಗಿ ಸಭ್ಯತೆ ಮತ್ತು ನಮ್ರತೆ ಡಿಫ್ರೆನ್ಸು, ಆಮೇಲೆ ಹೇಗೆ ನಮ್ರತೆ ಮಾಡೋದು? ಭಕ್ತರ ಜೊತೆಗೆ ನಮ್ಮ ವ್ಯವಹಾರದಲ್ಲಿ ನಮ್ರತೆ ಇರುತ್ತೆ ಒಂದ್ ರೀತಿ. ಭೌತಿಕವಾಗಿ ಜನರು ಇರುವಾಗ ಅವ್ರ ಜೊತೆ ನಮ್ರತೆ, ಅವರು ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ನೀವು ಆ ನಮ್ರತೆಯನ್ನು ತೋರಿಸ್ಬಾರ್ದು. ಒಳಗೆ ಆಂತರ್ಯವಾಗಿ ಗೊತ್ತು, ನಮ್ಮ ಸ್ಥಿತಿ ಗೊತ್ತು. ಓ, ನಾನು ಎಷ್ಟು ನೀಚ, ಎಷ್ಟು ಪಾಪಿ ಅಂತ ನಮ್ಗೆ ನಮ್ಮ ಸ್ಥಿತಿ ನಮ್ಗೆ ಗೊತ್ತು. ಸೊ ಅದು ನಾವು ನಮಗೆ ನಮ್ರ ಭಾವನೆ ಅದು ಮೂಡಿಸುತ್ತೆ ಅದು ಅದು ಸೊ ಆದರೆ ನಾವು ಹೊರಗಿನ ಪ್ರಪಂಚದಲ್ಲಿ ನಾರದ ಮುನಿಗಳ ಉದಾಹರಣೆ ಕೊಡ್ತಾರಲ್ಲ. ಯಾರೋ ಶಿಷ್ಯರು, ಒಂದು ಹಾವು, ಒಂದು ವಿಷ ಸರ್ಪ ಅವರ ಶಿಷ್ಯರಾಗ್ಬಿಡ್ತಾರೆ. ನಾರದ ಮುನಿಗಳ ಶಕ್ತಿ ಮನುಷ್ಯರೇ ಅಲ್ಲ, ಅವ್ರು ಯಾರನ್ನು ಕೂಡ ಅವರು ಶಿಷ್ಯರಾಗಿ ಮಾಡ್ಬೋದು. ಮೃಗಾರಿ, ವಾಲ್ಮೀಕಿ ಅಂತ. ಹಾಗೆ ಒಂದು ಸಮಯದಲ್ಲಿ ಅವರು ಒಂದು ಹಾವಿನ ರೂಪದಲ್ಲಿರೋ ಒಂದು ಜೀವಿಯನ್ನು ತನ್ನ ಶಿಷ್ಯರಾಗಿ ಮಾಡಿದ್ಮೇಲೆ ಅದು ಕೇಳಿದ್ರಂತೆ, ನೀನಿನ್ನ ಯಾರನ್ನು ಕೂಡ ನಿನ್ನ ವಿಷದಿಂದ ಸಾಯಿಸಬಾರ್ದು. ವಿಷ ಸರ್ಪ ಅದು, ಮೋಸ್ಟ್ಲಿ ನಾಗರಾಹೋ ಯಾವುದು. ಸೊ ಹೇಳ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ನಾರದ ಮುನಿಗಳು ಬರ್ತಾರೆ. ಬಂದ್ರೆ ಹಾವು ತೋರಿಸುತ್ತೆ. ಹಾವನ್ನು ನೋಡ್ತಾರೆ. ತನ್ನ ಶಿಷ್ಯ ಎಲ್ಲ ದೇಹದೆಲ್ಲ ಕಲ್ಲುಗಳು ಎಲ್ಲ ಮಕ್ಕಳೆಲ್ಲ ಹಾಕಿ ಎಲ್ಲ ಗುರುತುಗಳು ಎಲ್ಲ ಈ ಪೆಟ್ಟುಗಳು ಬಿದ್ದಿದೆ. ಸೊ ಅವಾಗ ಹೇಳ್ತಾರೆ ನಾರದ ಮುನಿಗಳು, ಯಾಕೆ ಅಂದ್ರೆ ನಾನಿವಾಗ ಯಾರನ್ನು ಕಡಿಯೋದಿಲ್ಲ, ಆದ್ರೆ ಎಲ್ಲರೂ ನನ್ನ ನೋಡಿದವರೆಲ್ಲ ನನ್ನ ಮೇಲೆ ಕಲ್ಲು ಬಿಸಾಡಿ ನನಗೆ ನೋಡಿ ನನ್ನ ದೇಹದ. ಸೊ ನಾರದ ಮುನಿ ಹೇಳ್ತಾರೆ, ಅದು ಸರಿ, ಆದ್ರೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ನಿನ್ನ ಎಡೆಯನ್ನು ತೋರಿಸೋದು ನೀನ್ ಬಿಡಬಾರ್ದು. ಹಾವು ಒಂದು ಎಡೆ ತೆಗೆದ್ರೆ ಸಾಕು, ಇನ್ನು ಜನರು ನಾವು ಓಡೋಗ್ತೀವಿ. ಸೊ ಹಾಗೆ ಹೇಳ್ತಾರೆ, ನಾವು ಭೌತಿಕ ಜಗತ್ತಿನಲ್ಲಿರುವಾಗ ಆ ವ್ಯವಹಾರದಲ್ಲಿ ಯಾರ ರೀತಿ ಹೇಗೆ ನಾಸ್ತಿಕರಿದ್ದಾರೆ, ಅಭಕ್ತರಿದ್ದಾರೆ, ಬೇರೆ ಬೇರೆ ರೀತಿ ಇದ್ದಾರೆ ಜನರು. ಸೊ ಅವರೊಟ್ಟಿಗೆ ನಾವು ಆ ರೀತಿ ನಾವು ಇರ್ಬೇಕು. ನಾವು ಸ್ಟ್ರಾಂಗ್ ಆಗಿರ್ಬೇಕು. ನಾವೇನೋ ಅವ್ರನ್ನ ಇದು ಅಂತಲ್ಲ, ಅವ್ರಿಗೆ ಹಿಂಸೆ ಮಾಡೋದು, ಅವ್ರು ಮಾಡೋ ಇದು ಅಂತಲ್ಲ. ಆದ್ರೆ ನಾವು ಆ ರೀತಿ ಹಾವು ಭಯ ತೋರಿಸೋದು, ಆ ರೀತಿ ನಾವು ಕೂಡ ಇರ್ಬೇಕು. ಅದು ಓಪನ್ ಮಾಡ್ತೀನಿ ಇಲ್ಲಿ. ಇನ್ನೊಂದು ಪ್ರಭುಜಿ, ಇದು 3 ಪ್ರಮಾಣಗಳು ಯಾವುದು ಪ್ರಭುಜಿ? ಒಂದ್ಸಾರಿ ಹೇಳ್ತೀರಾ? ಅದೇ ಇಲ್ಲಿ ಹೇಳಿದ್ದು ಶಬ್ದ ಪ್ರಮಾಣ, ವೇದಗಳಿಂದ ಪಡೆಯೋದು ನಾವು ಶಬ್ದ, ವೇದ ಪ್ರಮಾಣ. ಅದ್ರಲ್ಲಿ ಹೇಳ್ಬಿಟ್ಟಿದೆ, ವೇದಗಳಲ್ಲಿ ಹೇಳ್ಬಿಟ್ಟಿದೆ ಕೃಷ್ಣ ಪರಮ ಪುರುಷ. ವೇದಗಳಲ್ಲಿ ಹೇಳ್ಬಿಟ್ಟಿದೆ ಕಲಿಯುಗದಲ್ಲಿ ಯುಗ ಧರ್ಮ ಹರೇ ಕೃಷ್ಣ ಮಹಾಮಂತ್ರ ಮಾಡೋದು. ಹಾಗೆ ಇದು ವೇದಗಳಿಂದ ನಾವು ಪಡೆಯೋ ಒಂದು ಅದು ಶಬ್ದ ಪ್ರಮಾಣ. ಈ ಅನುಮಾನ ಪ್ರಮಾಣ ಅಂದ್ರೆ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ಈ ರೀತಿ ಮಾಡಿ, ನೀವು ಈ ರೀತಿ ಒಂದು ಮಂತ್ರ ಕಂಡುಹಿಡಿದು ಬಿಟ್ಟಿದ್ದೇವೆ, ಇದನ್ನ ಜಪ ಮಾಡಿ, ನೀವು ಈ ಮಂತ್ರದಿಂದ ನಿಮ್ಮ ಜೀವನ ಇದಾಗುತ್ತೆ. ಅದು ವೇದಗಳಲ್ಲಿ ಇಲ್ಲ, ಅದು ಶಾಸ್ತ್ರದಲ್ಲಿ ಇಲ್ಲ. ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ಇದು ನಾನು ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡೆ, ಆ ಹಿಮಾಲಯದಲ್ಲೋ ಇಲ್ಲಾಂದ್ರೆ ಅಲ್ಲೆಲ್ಲೋ ನನಗೆ ಈ ಸಾಕ್ಷಾತ್ಕಾರ ಬಂತು, ನನಗೆಲ್ಲೋ ಒಂದು ಎಲೆಕ್ಟ್ರಿಕ್ ಇದು ಬಂತು ನನಗೆ, ಅದರಿಂದ ನಾನು ಕಂಡಿಡಿದೆ, ಈ ವಿಧಾನವಾಗಿ ಯೋಗಾಭ್ಯಾಸ ಮಾಡಿ, ಈ ವಿಧಾನವಾಗಿ ಮಂತ್ರೋಚ್ಚಾರಣೆ ಮಾಡಿ ಅಂತ ಹೇಳ್ತಾರೆ. ಏನ್ ಹೇಳಿದ್ರು ನಾವು ಕೇಳ್ಬೇಕು, ಇದು ಎಲ್ಲಿದೆ, ಯಾವ ಪುರಾಣದಲ್ಲಿದೆ, ಯಾವ ವೇದದಲ್ಲಿದೆ, ಯಾವ ಆಚಾರ್ಯರು ಹೇಳಿದ್ದಾರೆ ಇದನ್ನ. ಯಾಕಂದ್ರೆ ಈ ವೇದ ಜ್ಞಾನವನ್ನ ನಮ್ಗೆ ಹೇಳೋ ಪ್ರೊಫೆಸರ್ಸ್, ಟೀಚರ್ಸ್ ಇದ್ದಾರೆ, ಆಚಾರ್ಯರು. ಸೊ ಅವ್ರೇನ ಇದ್ರ ಬಗ್ಗೆ ಹೇಳಿದ್ದಾರೆ ಎಲ್ಲಾದ್ರು? ಸೊ ಇಲ್ಲ. ಸೊ ಅವ್ರು ಹೇಳ್ತಾರೆ, ಇಲ್ಲ ಇದು ಅಲ್ಲಿ ಯಾರು ಇಲ್ಲ, ನಾನೇ ಕಂಡಿಡ್ಬಿಟ್ಟೆ, ನಾನೇ ಸಾಕ್ಷಾತ್ಕಾರ ಮಾಡಿದ ವ್ಯಕ್ತಿ. ಸೊ ಅವ್ರು ಹೋಗ್ತಾ ಇದಾರೆ ನರಕಕ್ಕೆ. ಸೊ ನಾವು ಚಾನ್ಸ್ ತಗೊಳೋದು ಬೇಡ, ನಾವು ಹೋಗೋಣ. ನಾವು ಗಟ್ಟಿಯಾದ ಇದು ನೌಕೆ ಇದೆ, ಬೋಟ್ ಇದೆ, ಆಚಾರ್ಯರು ಕೊಟ್ಟಿರೋದು, ಅದ್ರಲ್ಲಿ ಕುತ್ಕೊಳ್ಳೋಣ ನಾವು. ಆಗ್ಲೇ ಬೇರೆ ಬೋಟ್ಗಳಲ್ಲಿ ಎಲ್ಲ ತೂತ್ಗಳಿದೆ, ಎಲ್ಲ ಅದ್ ಯಾವಾಗ ಮುಳುಗುತ್ತೋ ಗೊತ್ತಿಲ್ಲ, ಬೇಡ ನಮಗೆ. ಸೊ ಇದು ಪ್ರತ್ಯಕ್ಷ ಪ್ರಮಾಣ, ಅವರ ಅನುಭವದಿಂದ ಪ್ರತ್ಯಕ್ಷ ಪ್ರಮಾಣ. ಅನುಮಾನ ಪ್ರಮಾಣ, ಈಗಿರ್ಬೋದು, ಹಾಗಿರ್ಬೋದು. ಸೊ ಈ ಡಾರ್ವಿನ್ ಥಿಯರಿ ಪ್ರಭುಪಾದ ಹೇಳ್ತಾರೆ, ಊಹೆ ಅವರ ಸಿದ್ಧಾಂತ. ಮಂಗನಿಂದ ಮನುಷ್ಯನು ಬಂದ್ಬಿಟ್ಟ, ಊಹೆ. ಮಂಗನಿಂದ ಬರ್ಲಿಲ್ಲ, ನನ್ನ ತಂದೆ ಅವರು ಒಬ್ಬರ ಮನುಷ್ಯರೇ, ಅವರ ತಂದೆ ಕೂಡ ಮನುಷ್ಯರೇ, ಅವರ ತಂದೆ ಕೂಡ ಮನುಷ್ಯರೇ, ಯಾರು ಮಂಗದಿಂದ ಬರ್ಲಿಲ್ಲ ನಮ್ಮ ಇವರು. ಇರ್ಬೋದು, ಪ್ರಭುಪಾದ ಹೇಳ್ತಾರೆ ಡಾರ್ವಿನ್ ಅಂತ ಒಂದು ವ್ಯಕ್ತಿಗಳು ಅವರು ಮಂಗದಿಂದ ವಿಕಾಸಗೊಂಡಿದ್ದಾರೆ.
ಯಾಕಂದ್ರೆ ಶಾಸ್ತ್ರ ಹೇಳುತ್ತೆ 3 ರೀತಿ ನಾವು ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬರ್ತೇವೆ ಅಂತ, ಮನುಷ್ಯರಾಗಿ ಬರೋದು. ಒಂದು ನಾವು ಸತ್ವಗುಣದಲ್ಲಿರೋ ವ್ಯಕ್ತಿಗಳು ಗೋಮಾತೆ ಅದರಿಂದ ಬರ್ತಾರೆ. ರಜೋಗುಣದಲ್ಲಿರೋರು ಈ ರೀತಿ ಯಾವುದು ಹುಲಿ, ಸಿಂಹ ಆ ರೀತಿಯಿಂದ ಬರ್ತಾರೆ. ತಮೋಗುಣದಲ್ಲಿರೋ ವ್ಯಕ್ತಿಗಳು ಮಂಗನಿಂದ ಬರ್ತಾರೆ. ಈ ರೀತಿ ವಿಕಾಸ. ಸೊ ಹೇಳ್ತಾರೆ ಡಾರ್ವಿನ್ ಅವರು ಕೂಡ ಆ ಸಮಯದಲ್ಲಿ ಸ್ವಲ್ಪ ವೇದಗಳಿಂದ ಎಲ್ಲ ಅಲ್ಲಿ ಇಲ್ಲಿ ಓದಿ ಆ ಜ್ಞಾನ ಪದ್ಮ ಪುರಾಣ ಇದೆಲ್ಲ ತಿಳಿದು ಅದನ್ನ ಅವನೇ ಒಂದು ಸಿದ್ಧಾಂತವನ್ನು ಮಾಡ್ಬಿಟ್ಟ. ಸೊ ಹಾಗೆ ಜನರು ಅದು ಬೇಕು ನಾಸ್ತಿಕ ಜನರಿಗೆ, ವಿಜ್ಞಾನಿಗಳಿಗೆ ಆತರ. ಸೊ ಅವರು ಆ ರೀತಿ ಅದನ್ನ ಸ್ವೀಕರಿಸಿದ್ರು. ಮತ್ತೆ ಆ ರೀತಿ ಡಾರ್ವಿನ್ ಅವರ ಇವರು ಇರ್ಬೋದು. ತಮೋಗುಣದಲ್ಲಿರೋರಿಗೆ ಅದು ಮಂಗನಿಂದಲೇ ಬರೋದು ಆತ್ಮ. ಸೊ ಆತ್ಮ ವಿಕಾಸಗೊಳ್ಳುತ್ತೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ದೇಹ ಬದಲಾಗುತ್ತೆ. ಅನುಮಾನ ಪ್ರಮಾಣದಲ್ಲಿ ಈ ರೀತಿ ಅನುಮಾನ ಪ್ರಮಾಣ ಈ ರೀತಿ ಬಿಗ್ ಬ್ಯಾಂಗ್ ಏನೋ ಒಂದು ದೊಡ್ಡ ಸ್ಫೋಟ ಆಗೋಯ್ತು, ಯಾರು ಅದಕ್ಕೆ ಸಾಕ್ಷಿ ಇಲ್ಲ, ಆದ್ರೆ ಇಲ್ಲ ಆಯ್ತು, ಆದ್ರೆ ಯಾವಾಗೋ ಆಯ್ತು. ಅದರಿಂದ ಎಲ್ಲ ಪ್ರಪಂಚಗಳು, ಎಲ್ಲ ಜಗತ್ತುಗಳು, ಅನಂತ ಕೋಟಿ ಪ್ರಮಾಣಗಳು ಬಂದವು. ಎಲ್ಲ ಇದು ಬೈ ಚಾನ್ಸ್, ರಾಸಾಯನಿಕ ಪದಾರ್ಥಗಳಿಂದ ಒಂದು ಸಲ ಜೀವಿಗಳು ಬಂದ್ಬಿಡ್ತು. ಇದೆಲ್ಲ ಅನುಮಾನ ಪ್ರಮಾಣ. ಪ್ರತ್ಯಕ್ಷದಲ್ಲಿಲ್ಲ, ಅನುಮಾನ ಹೀಗಿರ್ಬೋದು ಹಾಗಿರ್ಬೋದು. ಮೂರನೇದು ಪ್ರಭುಜಿ, ಮೂರನೇದು ಅದೇ ಪ್ರತ್ಯಕ್ಷ ಅಂದ್ರೆ ನಮ್ಮ ಇಂದ್ರಿಯಗಳು, ನಮ್ಮ ಕಣ್ಣಿನಿಂದ ಕಿವಿಯಿಂದಾನೆ ನೇರವಾಗಿ ನೋಡ್ತಾ ನಾನು ಸ್ವೀಕರಿಸ್ತೇನೆ. ಸೊ ನಾನು ನೋಡ್ಬೇಕು, ನಾನು ದೇವರನ್ನ ತೋರಿಸಿ ಆವಾಗ್ಲೇ ನಾನು ನಂಬೋದು. ದೇವ್ರನ್ನ ಕರ್ಕೊಂಡ್ ಬನ್ನಿ, ನಾನು ಕರ್ಕೊಂಡ್ ಬನ್ನಿ ಇಲ್ಲಿ, ಅವಾಗ್ಲೇ ನಾನು ನಂಬೋದು, ಇಲ್ಲ ನಾನು ನಂಬೋದಿಲ್ಲ. ಪ್ರತ್ಯಕ್ಷ ಪ್ರಮಾಣ ಇದ್ದಾರೆ. ನಾನು ಯಾರು ಪ್ರಧಾನಿ ಅವ್ರ ಒಬ್ರು ಅಂತ ಹೇಳಿದ್ರೆ, ಇಲ್ಲ ನಾನು ನಂಬೋದಿಲ್ಲ, ನಾನು ಅವ್ರನ್ನ ಕರ್ಕೊಂಡ್ ಬನ್ನಿ, ಅವರ ಹುಕುಂ ಎಲ್ಲಾರು ಪಾಲನೆ ಮಾಡ್ತಾರ ನೋಡ್ಬೇಕು, ನಾನು ಅವಾಗ್ಲೇ ಅವ್ರನ್ನ ಸ್ವೀಕರಿಸೋದು. ಅಷ್ಟೊಂದು ನಾನು ಸ್ವೀಕರಿಸೋದಿಲ್ಲ ಅವ್ರು ಪ್ರೆಸಿಡೆಂಟ್ ಅಂತ, ಅವ್ರ ಪ್ರೈಮ್ ಮಿನಿಸ್ಟರ್ ಅಂತ. ಸೊ ಈಗ ಇದು ಪ್ರತ್ಯಕ್ಷ ಪ್ರಮಾಣ. ನೇರವಾಗಿ ನಾನು ನೋಡ್ಬೇಕು, ನೇರವಾಗಿ ನಾನು ಅದನ್ನ ತಿಳಿದ್ಮೇಲೆ ನಾನು ಅಷ್ಟವರೆಗೂ ಒಪ್ಪೋದಿಲ್ಲ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇವರು ಕಾಮಾಕ್ಷಿ ಕಿನಿ ಅವರದು ನೋಡಿದ್ರ ಪ್ರಭುಜಿ ನೀವು ಆ ಅಪ್ಲಿಕೇಶನ್ ದೀಕ್ಷೆದು? ಇಲ್ಲ ಮಾತಾಜಿ, ನೋಡ್ಲಿಲ್ಲ. ಯಾರ್ಗ ಹತ್ರ ಇದೆ ಮಾತಾಜಿ ಈಗ ಅದು? ನಿಮಗೂ ಕಳಿಸಿದ್ದೇನೆ, ಆದ್ರೆ ಅದು ಓದ್ಲಿಕ್ಕೆ ಆಗುದಿಲ್ಲ ಪ್ರಭುಜಿ. ಶಕುಂತಲಾ ಮಾತಾಜಿ ಸಹ ನೋಡಿದ್ರು, ಅವರಿಗೆ ಸಹ ಓದ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಒಂದ್ಸಲ ಅವ್ರನ್ನೇ ಮಾತಾಜಿನ ಝೂಮ್ ಮೀಟಿಂಗ್ ಎಲ್ಲ ಕರ್ಕೊಂಡು ಅವ್ರ ಕಾಮಾಕ್ಷಿ ಮಾತಾಜಿ ಇದ್ದೀರಾ?